ಓಂ ಶಾಂತಿ ಶಾಂತಿ ಶಾಂತಿ. ಉದ್ಘಾಟನೆಯನ್ನು ನಡೆಸಿಕೊಟ್ಟಂತಹ ದಿವ್ಯ ಜಗದೀಶ್ ಇವರು 2 ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಶುಭ ಮುಂಜಾನೆ. ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಹಾಗೆ ಶಾಲಾ ಮುಖ್ಯೋಪಾಧ್ಯಾಯರಾದಂತಹ ಕಸ್ತೂರಿ ಮೇಡಮ್ರವರಿಗೂ ಹಾಗೂ ಅವರ ಶಿಕ್ಷಕ ವೃಂದದವರಿಗೂ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಪುಟಾಣಿ ಮಕ್ಕಳಿಗೂ ಹಾಗೂ ಅವರ ಪೋಷಕರಿಗೂ, ಅದೇ ರೀತಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೂ ಅಲ್ಲಿನ ಪುಟಾಣಿ ಮಕ್ಕಳಿಗೂ ವಂದಿಸುತ್ತಾ, ಇವತ್ತು ಸಮ್ಮಿಲನ ಕಾರ್ಯಕ್ರಮದ ಮುಖಾಂತರ ನಮ್ಮ ಪ್ರೀತಿಯ ಪುಟಾಣಿ ಮಕ್ಕಳಿಂದ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಿ. ತುಂಬ ಸಂತೋಷದ ವಿಚಾರ. ಅವರಲ್ಲಿರುವ ಪ್ರತಿಭೆಯನ್ನು ಮುಂತರುವಂತಹ, ಅವರನ್ನು ಪ್ರೋತ್ಸಾಹಿಸುವಂತಹ ಕೆಲಸವನ್ನು ಶಾಲಾ ಶಿಕ್ಷಕರು ಹಾಗೂ ಹೆತ್ತವರು ಮಾಡಿಕೊಂಡಿರುತ್ತೀರಿ. ಅವರಿಗೆ ಈ ಸಂದರ್ಭದಲ್ಲಿ ಬಹುಮಾನವನ್ನು ವಿತರಣೆ ಮಾಡುವುದರ ಮುಖಾಂತರ ಅವರನ್ನು ಪ್ರೋತ್ಸಾಹಿಸ್ತಿದ್ದೀರಿ. ಅದೇ ರೀತಿ ಅವರಲ್ಲಿರುವ ಪ್ರತಿಭೆಯನ್ನು ಮುಂದಿನ ದಿನಗಳಲ್ಲಿ ಶಾಲೆಯಿಂದ ಹಾಗೂ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟ, ಅದರಿಂದ ರಾಷ್ಟ್ರ ಮಟ್ಟದ ತನಕ ಅವರಲ್ಲಿರುವ ಪ್ರತಿಭೆಯನ್ನು ತೋರ್ಪಡುವಂತಹ ಒಂದು ಶಕ್ತಿಯನ್ನು ಟೀಚರ್ಸ್ನವರು ಮಾಡಬೇಕಾಗಿ ನಾನು ಈ ಮುಖಾಂತರ ಕೇಳಿಕೊಳ್ಳುತ್ತಾ, ನನಗಾಗಿ ಒಂದು ಅವಕಾಶ ಕೊಟ್ಟಕ್ಕಾಗಿ ವಂದಿಸ್ತೇನೆ. ಧನ್ಯವಾದ. ಉದ್ಘಾಟನಾ ಭಾಷಣ ಮಾಡಿ ನಮ್ಮ ಶಾಲೆಗೆ ಹಾರೈಸಿದಂಥ ನಿಮಗೆ ಧನ್ಯವಾದಗಳು ಮ್ಯಾಮ್. ಅಂದಿನಿಂದ ಇಂದಿನವರೆಗೆ ನಮ್ಮ ಶಾಲೆಯ ಅವಲೋಕನ, ಶಾಲೆಯ ಆಗುಹೋಗುಗಳ ಉನ್ನತ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ, ನಮ್ಮ ಈ ವರದಿ ವಾಚನವನ್ನು ಮಂಡಿಸಲಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕರಾದ ಸೌಂದರ್ಯ ಇವರು. ಎಲ್ಲರಿಗೂ ಶುಭ ಮುಂಜಾನೆ. ಒಂದು ಪ್ರಜ್ವಲಿಸುವ ಮನಸ್ಸು ನಮ್ಮ ಭೂಮಿಯ ಮೇಲಿರುವ ಅತ್ಯಂತ ಸಾಮರ್ಥ್ಯಶಾಲಿ ಸಂಪನ್ಮೂಲ. ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಈ ನುಡಿಮುತ್ತಿನಲ್ಲಿರುವ ಸಾಮರ್ಥ್ಯಶಾಲಿ ಸಂಪನ್ಮೂಲ ಯಾವುದೆಂದರೆ ನಮ್ಮ ಶಿಕ್ಷಣ ಕ್ಷೇತ್ರದ ಆಧಾರ ಸ್ತಂಭಗಳಾಗಿರುವಂತಹ ನಮ್ಮ ಮುದ್ದು ಮಕ್ಕಳು. ಶಾಲೆ ಪ್ರಾರಂಭದ ಸಮಯ ಅನೇಕ ತಂದೆ ತಾಯಂದಿರು ತಮ್ಮ ಬಾಳಿಗೆ ದೀಪವಾದ ಮಕ್ಕಳಿಗೆ ಶುಭ ಹೇಳಿ ಕಲಿಸುವ ಧ್ಯೇಯ ಹೊತ್ತು ನಿಂತ ಪ್ರತಿ ಶಾಲೆ ತನ್ನ ಕಾಯಕದಲ್ಲಿ ತೊಡಗಿದರೆ ವೇಳಾಪಟ್ಟಿ, ಪಾಠ ಟಿಪ್ಪಣಿ, ಪಾಠ ಹಂಚಿಕೆ, ಪಾಠೋಪಕರಣ, ಪಾಠ ಬೋಧನಾ ಸಿದ್ಧಾಂತಗಳು, ಸಹಪಠ್ಯ ಚಟುವಟಿಕೆಗಳು ಸಿದ್ಧವಾಗಿ ರಾರಾಜಿಸುತ್ತಿವೆ. ಇಂತಹ ವಿದ್ಯಾದೇಗುಲ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಗಾಂಧಿನಗರ. ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿ ಜೀವನ ಪಥ ಸಾಗಿಸಲು ಅವಕಾಶ ಮಾಡಿಕೊಟ್ಟ ಈ ವಿದ್ಯಾದೇಗುಲದ ಇತಿಹಾಸ ಹಾಗೂ 2023-24 ವರ್ಷದ ವರದಿಯನ್ನು ಮಂಡಿಸಲು ಮುಖ್ಯ ಶಿಕ್ಷಕರ ಅನುಮತಿಯನ್ನು ಪಡೆದು ವೇದಿಕೆಯಲ್ಲಿರುವ ಅಧ್ಯಕ್ಷರಾದಿಯಾಗಿ ಗಣ್ಯರ ಅನುಮತಿಯನ್ನು ಕೋರುತ್ತಾ ಇದೀಗ ನಿಮ್ಮ ಮುಂದೆ ಶಾಲಾ ವರದಿ. ವೇದಿಕೆಯಲ್ಲಿರುವ ಗಣ್ಯರೇ, ನಮ್ಮ ಕಾರ್ಯಕ್ರಮದ ಕರೆಗೆ ಓಗೊಟ್ಟು ಆಗಮಿಸಿರುವ ಮಹನೀಯರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆ ತಾಲೂಕಿನ ಗಾಂಧಿನಗರ ಎಂಬಲ್ಲಿ ಎಲ್ಲ ರೀತಿಯಿಂದಲೂ ಸಂಪರ್ಕಿಸಬಹುದಾದ ಪಕ್ಕಾ ರಸ್ತೆಯ ಪ್ರಕೃತಿ ರಮಣೀಯ ಸುಂದರ ತಾಣದಲ್ಲಿ ಕಂಗೊಳಿಸುತ್ತಿದೆ ಈ ನಮ್ಮ ಗಾಂಧಿನಗರ ಶಾಲೆ. ಈ ಊರಿನ ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗದಂತೆ ತಡೆಯುವ ನಿಟ್ಟಿನಲ್ಲಿ 1988ರಲ್ಲಿ ಈ ಶಾಲೆಯನ್ನು ಪ್ರಾರಂಭಿಸಿದರು. ಅಲ್ಲಿಂದ ಹಂತ ಹಂತವಾಗಿ ಈ ಶಾಲೆ 7ನೇ ತರಗತಿಯವರೆಗೆ ಮುಂದುವರಿಯಿತು. ಮಕ್ಕಳ ಸಂಖ್ಯೆಯಲ್ಲಿ ಏರಿಕೆ ಕಂಡ ಶಾಲೆ ಇತ್ತೀಚಿನ ವರ್ಷಗಳಲ್ಲಿ ಮಕ್ಕಳ ದಾಖಲಾತಿಯಲ್ಲಿ ಕುಸಿತ ಕಂಡಿದ್ದು ಬೇಸರ ತಂದಿದೆ. ಮಕ್ಕಳ ಪ್ರಗತಿ. ಪ್ರಸ್ತುತ ಸಾಲಿನಲ್ಲಿ 1ರಿಂದ 7ನೇ ತರಗತಿಯವರೆಗೆ 50 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸಿ ಉತ್ತಮ ರೀತಿಯಲ್ಲಿ ವಿದ್ಯೆಯನ್ನು ನೀಡಲಾಗುತ್ತಿದೆ. ಜೊತೆಗೆ ಪೂರಕ ಬೋಧನೆ, ಸಂಖ್ಯಾಜ್ಞಾನದ ಕೊರತೆ ನೀಗಿಸಲು ವಿಶೇಷ ಅವಧಿಗಳು ಮತ್ತು 100 ದಿನಗಳ ಓದುವ ಆಂದೋಲನ, ಹೀಗೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ
ಸರ್ಕಾರ ಕೈಗೊಂಡ ವಿನೂತನ ಯೋಜನೆಗಳನ್ನು ಉತ್ತಮ ರೀತಿಯಲ್ಲಿ ಅನುಷ್ಠಾನಗೊಳಿಸಿದ್ದು ಇದೀಗ ವಿದ್ಯಾರ್ಥಿಗಳು ಬಹಳ ಉತ್ಸುಕರಾಗಿ ಕಲಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಲಿಕೆಗೆ ಪೂರಕವಾಗಿ ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ದಿನದ ಶೈಕ್ಷಣಿಕ ಪ್ರವಾಸ ಹಮ್ಮಿಕೊಂಡು ಮಕ್ಕಳಿಗೆ ಹೊಸತನವನ್ನು ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿದೆ. ಸಿಬ್ಬಂದಿ ವರ್ಗ ಪ್ರಸ್ತುತ 2023-24ನೇ ಸಾಲಿನಲ್ಲಿ ಮುಖ್ಯ ಶಿಕ್ಷಕರ ಹುದ್ದೆಯು ರದ್ದಾಗಿರುತ್ತದೆ. ಈಗ 2 ಕಾಯಂ ಶಿಕ್ಷಕರು ಹಾಗೂ ತಾತ್ಕಾಲಿಕ ನೆಲೆಯಲ್ಲಿ ಓರ್ವ ಅತಿಥಿ ಶಿಕ್ಷಕಿ ಹಾಗೂ ಓರ್ವ ಗೌರವ ಶಿಕ್ಷಕಿ ಸೇರಿದಂತೆ 4 ಜನ ಶಿಕ್ಷಕಿಯರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಮಕ್ಕಳ ಕಲಿಕೆಗಾಗಿ ಶಿಕ್ಷಕರಿಗೆ ಆಯೋಜಿಸುತ್ತಿರುವ ತರಬೇತಿಗಳ ಚಟುವಟಿಕೆಗಳನ್ನು ತರಗತಿ ಕೋಣೆಗಳಲ್ಲಿ ಉತ್ತಮ ರೀತಿಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಫಲಾನುಭವಿಗಳಾದ ವಿದ್ಯಾರ್ಥಿಗಳು ಸಂತೋಷದಿಂದ ಭಾಗವಹಿಸುತ್ತಿದ್ದಾರೆ. ಸರಕಾರದ ಸೌಲಭ್ಯಗಳು ಗುಣಮಟ್ಟದ ಶಿಕ್ಷಣವು ಶಾಲೆಯಲ್ಲಿ ದೊರಕಿಸುವುದರ ಜೊತೆಗೆ ಸರ್ಕಾರವು ಹಲವು ಉತ್ತಮ ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಉಚಿತ ಪಠ್ಯಪುಸ್ತಕ, 2 ಜೊತೆ ಸಮವಸ್ತ್ರಗಳು, ಹಾಗೆಯೇ ಶೂ ಸಾಕ್ಸ್ ಅಥವಾ ಸ್ಯಾಂಡಲ್ಸ್ ಇವುಗಳನ್ನು ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳಿಗೆ ವಿತರಿಸಲಾಗಿದೆ. ಅಕ್ಷರ ದಾಸೋಹ ಬಿಸಿ ಊಟ ತಯಾರಿಸಲು 2 ಜನ ಅಡುಗೆಯವರಿದ್ದು ಉತ್ತಮ ರೀತಿಯಲ್ಲಿ ಆಹಾರ ಸಿದ್ಧಪಡಿಸಿ ವಿತರಿಸಲಾಗುತ್ತಿದೆ. ನಿಗದಿತ ಪ್ರಮಾಣದಂತೆ ಆಹಾರ ಧಾನ್ಯ ಬಳಸಲಾಗುತ್ತಿದೆ. ಕ್ಷೀರಭಾಗ್ಯ, ಮೊಟ್ಟೆ ಪದಾರ್ಥ ನೀಡಿ ಆಹಾರದ ಗುಣಮಟ್ಟದ ಕಾಪಾಡಲಾಗಿದೆ. ಅಕ್ಷರ ದಾಸೋಹದ ಯಶಸ್ಸಿಗೆ ವಿದ್ಯಾರ್ಥಿಗಳ ಹೆತ್ತವರು ತರಕಾರಿ ಹಾಗೂ ಇತರೆ ವಸ್ತುಗಳನ್ನು ನೀಡಿ ಸಹಕರಿಸುತ್ತಿದ್ದಾರೆ. ಶಾಲಾ ಕಾರ್ಯಕ್ರಮಗಳು ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯ ದಿನಾಚರಣೆ, ಗಾಂಧಿ ಜಯಂತಿ, ಗಣರಾಜ್ಯ ದಿನ ಸೇರಿದಂತೆ ಶಾಲಾ ಪ್ರಾರಂಭೋತ್ಸವ, ಪರಿಸರ ದಿನ, ಪೋಷಣಾ ಅಭಿಯಾನ, ಸಂವಿಧಾನ ದಿನ, ಮತದಾರರ ದಿನಾಚರಣೆ, ವಾಲ್ಮೀಕಿ ಜಯಂತಿ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ಆಚರಿಸಲಾಗುತ್ತಿದೆ. ಆಳ್ವಾಸ್ ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿಗಳಿಂದ ಆರೋಗ್ಯ ತಪಾಸಣೆ ಅಂತೆಯೇ ಸ್ಪರ್ಧೆಗಳನ್ನು ಮಾಡಿ ಬಹುಮಾನಗಳನ್ನು ನೀಡಿರುತ್ತಾರೆ. ದಾನಿಗಳು ನಮ್ಮ ಶಾಲೆಯತ್ತ ಒಲವು ತೋರಿಸಿ ಶಾಲಾ ಅಭಿವೃದ್ಧಿಗಾಗಿ ನಮ್ಮೊಡನೆ ಕೈಜೋಡಿಸಿರುತ್ತಾರೆ. ಪ್ರಸ್ತುತ ವರ್ಷದಲ್ಲಿ ಶಾಲಾ ಪ್ರಾರಂಭೋತ್ಸವಕ್ಕೆ ಪುಸ್ತಕಗಳನ್ನು ಹಾಗೂ ಲೇಖನ ಸಾಮಗ್ರಿಗಳನ್ನು ನೇತಾಜಿ ಬ್ರಿಗೇಡ್ ಮೂಡಬಿದ್ರಿ ಇವರು ಎಲ್ಲ ವಿದ್ಯಾರ್ಥಿಗಳಿಗೆ ನೀಡಿರುತ್ತಾರೆ. ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಈ ಶಾಲೆಯಿಂದ ವರ್ಗಾವಣೆಗೊಂಡ ಸಂದರ್ಭದಲ್ಲಿ 10 ಕುರ್ಚಿಗಳನ್ನು ನೀಡಿ ಸಹಕರಿಸಿರುತ್ತಾರೆ. ರೋಟರಿ ಕ್ಲಬ್ ಆಫ್ ಮೂಡಬಿದ್ರಿ ಟೆಂಪಲ್ ಟೌನ್ ಇವರು ಪ್ರಥಮ ಚಿಕಿತ್ಸೆಯ ಸಾಮಗ್ರಿಗಳಿರುವ 1 ಬಾಕ್ಸ್ ನೀಡಿರುತ್ತಾರೆ. ಹಾಗೆಯೇ ಯೋಗಿದ ಟೀಚರ್ ಇವರು ವರ್ಗಾವಣೆ ಹೊಂದುವಾಗ ₹10,000 ನೀಡಿ ಇದನ್ನು ಫಿಕ್ಸೆಡ್ ಡೆಪಾಸಿಟ್ ಇಟ್ಟು ಇದರಿಂದ ವರ್ಷಕ್ಕೆ ಬರುವ ಬಡ್ಡಿಯನ್ನು ವಾರ್ಡ್ ಸದಸ್ಯರಾದ ಶ್ರೀಮತಿ ದಿವ್ಯಾ ಜಗದೀಶ್ ಇವರು ಕಳೆದ ವರ್ಷ 7ನೇ ತರಗತಿಯಲ್ಲಿ ಫಸ್ಟ್ ಸೆಕೆಂಡ್ ಬಂದ ಮಕ್ಕಳಿಗೆ ಬಹುಮಾನ ನೀಡಿರುವರು. STMC ಅಧ್ಯಕ್ಷರಾದ ಸುನೀತಾ ಇವರು ಕಟೀಲಿನ ವಿಜಯ ಶೆಟ್ಟಿ ಇವರ ಮೂಲಕ 50 ಸ್ಟೀಲ್ ಲೋಟಗಳನ್ನು ಶಾಲೆಗೆ ದಾನವಾಗಿ ನೀಡಿರುವರು. ಮಕ್ಕಳ ಸಾಧನೆ ಇಲಾಖೆಯ ವತಿಯಿಂದ ನಡೆದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆಯ 16 ಮಕ್ಕಳು ಭಾಗವಹಿಸಿ ಕ್ಲಸ್ಟರ್ ಮಟ್ಟದಲ್ಲಿ 2 ಪ್ರಥಮ ಬಹುಮಾನಗಳನ್ನು ಪಡೆದು ತಾಲೂಕು ಮಟ್ಟದಲ್ಲಿ ಉತ್ತಮ ರೀತಿಯ ಪ್ರದರ್ಶನ ನೀಡಿರುತ್ತಾರೆ. ಹೋಬಳಿ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಉತ್ತಮವಾಗಿ ಪ್ರದರ್ಶನ ನೀಡಿದ್ದಾರೆ. ಅನುದಾನಗಳು ಪ್ರಸ್ತುತ ವರ್ಷದಲ್ಲಿ ಶಾಲಾ ಅನುದಾನ, ಕುಡಿಯುವ ನೀರು ಮತ್ತು ಶೌಚಾಲಯ ಅನುದಾನ, ಶೂ ಸಾಕ್ಸ್ ಅನುದಾನ ಬಿಡುಗಡೆಯಾಗಿದ್ದು ಇಲಾಖೆಯ ಮಾರ್ಗದರ್ಶನದಂತೆ ಉಪಯೋಗಿಸಲಾಗುತ್ತಿದೆ. ಜಿಲ್ಲಾ ಪಂಚಾಯತ್ ವತಿಯಿಂದ ಬಿಡುಗಡೆಯಾದ ಅನುದಾನದಲ್ಲಿ ಗಂಡು ಮಕ್ಕಳ ಶೌಚಾಲಯ ದುರಸ್ತಿ ಕಾರ್ಯ ನಡೆಯುತ್ತಿದೆ. ಶಾಲಾ ಅಭಿವೃದ್ಧಿ ಸಮಿತಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅಧ್ಯಕ್ಷರಾದ ಶ್ರೀಮತಿ ಸುನೀತಾ ಇವರ ಮುಂದಾಳುತ್ವದಲ್ಲಿ ಶ್ರಮಿಸುತ್ತಿದೆ. ಶಾಲೆಯು ಪ್ರಗತಿ ಪಥದತ್ತ ಸಾಗುವ ನಿಟ್ಟಿನಲ್ಲಿ ಕಾರ್ಯವೆಸಗುತ್ತಿದೆ. ವಿದ್ಯಾರ್ಥಿ ವೇತನ ಪ್ರಸ್ತುತ ಸಾಲಿನಲ್ಲಿ ವೇತನಕ್ಕಾಗಿ ಅರ್ಜಿ ಸಲ್ಲಿಸಿದ್ದು ಒಟ್ಟು 5 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಈಗಾಗಲೇ ಬಿಡುಗಡೆ ಆಗಿರುತ್ತದೆ. ಉಳಿದ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ತೊಂದರೆಯಿಂದ ಬಿಡುಗಡೆಯಾಗಿರುವುದಿಲ್ಲ. ಶಾಲಾ ಅಗತ್ಯತೆಗಳು ಸದ್ಯಕ್ಕೆ ಈ ಶಾಲೆಗೆ ತರಗತಿ ಕೊಠಡಿಯ ಅಗತ್ಯ ಪ್ರಥಮ ಆದ್ಯತೆಯಾಗಿದೆ. ಈ ಕುರಿತು MRPL ಸಂಸ್ಥೆಗೆ ಮನವಿ ನೀಡಲಾಗಿದ್ದು ಯಾವುದೇ ಮಾಹಿತಿ ಅಲ್ಲಿಂದ ಬಂದಿರುವುದಿಲ್ಲ. ಶಾಲೆಗೆ ಸುಸಜ್ಜಿತ ಸಭಾಂಗಣದ ಅವಶ್ಯಕತೆ ಇರುತ್ತದೆ. ಶಾಲೆಯ ದಾಖಲೆಗಳನ್ನು ಸಂಗ್ರಹಿಸಲು ಕಪಾಟುಗಳು, ಆಧುನಿಕ ಶಿಕ್ಷಣ ನೀಡಲು ಕಂಪ್ಯೂಟರ್ಗಳು,
ಕುರ್ಚಿಗಳ ಅಗತ್ಯ ಇರುತ್ತದೆ. ಹಾಗೆಯೇ ತರಗತಿ ಕೋಣೆಗಳಿಗೆ ಟೈಲ್ಸ್, ಅಂಗಳಕ್ಕೆ ಇಂಟರ್ಲಾಕ್ ಅಳವಡಿಕೆ ಇವುಗಳು ತೀರಾ ಅಗತ್ಯಗಳಾಗಿವೆ. ಒಟ್ಟಿನಲ್ಲಿ 25ರ ಹರೆಯದ ಈ ಶಾಲೆ ಊರವರ ಸಮುದಾಯದ ಸಹಕಾರದಿಂದ ಮತ್ತಷ್ಟು ಬೆಳಗಲಿ. ಸುತ್ತಮುತ್ತಲಿನ ಮಕ್ಕಳು ಇದೇ ಶಾಲೆಗೆ ದಾಖಲಾಗಿ ನಮ್ಮೂರ ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡಲಿ. ಊರ ಮಹನೀಯರು ಅಂದು ಕಟ್ಟಿದ ಶಾಲೆ ಇಂದು ಮುಂದು ಎಂದೆಂದು ಬೆಳೆಯಲಿ ಮತ್ತು ಮಕ್ಕಳ ಸಂಖ್ಯೆಯಲ್ಲಿ ಏರಿಕೆ ಕಂಡು ಗುಣಾತ್ಮಕ ಶಿಕ್ಷಣ ನೀಡುವಂತಾಗಲಿ. ಗಾಂಧಿನಗರ ಶಾಲೆ ನಮ್ಮೂರ ಶಾಲೆಯಾಗಿ ವಿಜೃಂಭಿಸಲಿ ಎಂದು ಹಾರೈಸುತ್ತಾ ಈ ವರದಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಧನ್ಯವಾದ. ವರದಿಯನ್ನು ವಾಚಿಸಿದ ನಿಮಗೆ ಧನ್ಯವಾದಗಳು ಮ್ಯಾಮ್. ಎಳೆಯರೂ ಹೌದು, ಭವಿಷ್ಯದ ನಾಯಕರೂ ಹೌದು, ಸಕಲ ಸಾಧನೆಯ ಸಾಧಕರು. ಗೀಚಿದ್ದೇ ಚಿತ್ರ, ಚುಕ್ಕಿಯೇ ರಂಗೋಲಿ, ಬಣ್ಣದ ಮನೆಯಲ್ಲಿ ನಮ್ಮದೇ ಚಿಲಿಪಿಲಿ. ಮಕ್ಕಳ ಲೋಕವೇ ಸುಂದರ, ಅವರ ಪ್ರತಿಭೆಯೇ ನಮ್ಮ ಶಾಲೆಯನ್ನು ಬೆಳಗುವ ನೇಸರ. ಅವರ ಪ್ರತಿಭೆಗೆ ಬಹುಮಾನದ ಪ್ರೇರಣೆ. ಈಗ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ನಮ್ಮ ಶಾಲೆಯ ಸಹಶಿಕ್ಷಕಿಯಾದ ಸುಪ್ರೀತಾರವರನ್ನು ಮತ್ತು ಸೌಂದರ್ಯರವರನ್ನು ಕೇಳಿಕೊಳ್ತೇನೆ. ಮೊದಲಿಗೆ ಬಹುಮಾನವನ್ನು ವಿತರಿಸಬೇಕಾಗಿ ನಮ್ಮ ವಾರ್ಡ್ ಸದಸ್ಯರಾದ ದಿವ್ಯಾ ಜಗದೀಶ್ ಇವರನ್ನು ಕೇಳಿಕೊಳ್ತೇನೆ. ಮೊದಲ ಆಟೋಟ ಸ್ಪರ್ಧೆಯಲ್ಲಿ ಕಪ್ಪಿ ಜಿಗಿತ 1ನೇ ತರಗತಿಯಲ್ಲಿ ಪ್ರಥಮ ಸೃಜನ್, ದ್ವಿತೀಯ ವಿಹಾನ್, ಎರಡನೇ ತರಗತಿಯಲ್ಲಿ ಪ್ರಥಮ ಅಮೋಘ್ ಜೈನ್, ದ್ವಿತೀಯ ನಿತಿನ್ ಕುಮಾರ್, ಮೂರನೇ ತರಗತಿಯಲ್ಲಿ ಪ್ರಥಮ ಸಾತ್ವಿಕ್ ಶೆಟ್ಟಿ, ದ್ವಿತೀಯ ಹುಸೈನ್ ಆದಿಲ್, ಒಂದನೇ ತರಗತಿಯಲ್ಲಿ ಹುಡುಗಿಯರು ಪ್ರಥಮ ವಿನುತಾ, ದ್ವಿತೀಯ ಧನ್ವಿ, ಎರಡನೇ ತರಗತಿಯಲ್ಲಿ ಪ್ರಥಮ ಮೇಘನಾ, ದ್ವಿತೀಯ ಕೃತಿ, ಒಂದನೇ ತರಗತಿಯಲ್ಲಿ ಪ್ರಥಮ ಸೃಜನ್, ದ್ವಿತೀಯ ವಿನುತಾ, ಎಲ್ಲರೂ ಚಪ್ಪಾಳೆ ಕೊಟ್ಟು ಪ್ರೋತ್ಸಾಹಿಸಬೇಕಾಗಿರುವಂತೆ. ಎರಡನೇ ತರಗತಿಯಲ್ಲಿ ಪ್ರಥಮ ಜಿಯಾ, ದ್ವಿತೀಯ ಶಬರೀಶ, ಮೂರನೇ ತರಗತಿಯಲ್ಲಿ ಪ್ರಥಮ ಸಾತ್ವಿಕ್, ದ್ವಿತೀಯ ಧನ್ವಿತ್, ಮೂರನೇ ತರಗತಿ ಧನ್ವಿತ್, ನಾಲ್ಕನೇ ತರಗತಿಯಲ್ಲಿ ಪ್ರಥಮ ಆಶ್ರಯ್, ದ್ವಿತೀಯ ಅಬ್ದುಲ್ ಹರ್ಮಾಜ್, ದೀಕ್ಷಿತ್, ಆರನೇ ತರಗತಿಯಲ್ಲಿ ಪ್ರಥಮ ಧನುಶ್ರೀ, ದ್ವಿತೀಯ ಅನ್ವಿತಾ, ಏಳನೇ ತರಗತಿಯಲ್ಲಿ ಪ್ರಥಮ ಪ್ರಣವಿ, ದ್ವಿತೀಯ ಪ್ರಜ್ವಲ್. ಬಹುಮಾನ ವಿತರಿಸಿದಂಥ ನಾಗರತ್ನ ಮೇಡಮ್ಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು STMC ಅಧ್ಯಕ್ಷರಾದ ಸುನೀತಾ ಶೆಟ್ಟಿಯವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸ್ಮರಣ ಶಕ್ತಿ ಸ್ಪರ್ಧೆ 1ರಿಂದ 7ನೇ ತರಗತಿಯಲ್ಲಿ ಪ್ರಥಮ ವಿದಿತ್ 1ನೇ ತರಗತಿ, ವಿದಿತ್ 1ನೇ ತರಗತಿ, ದ್ವಿತೀಯ ಅಮೋಘ್ 2ನೇ ತರಗತಿ,
3ರಿಂದ 4ನೇ ತರಗತಿಯಲ್ಲಿ ಪ್ರಥಮ ಆಶ್ರಯ್ 4ನೇ ತರಗತಿ, ಪ್ರಥಮ ಆಶ್ರಯ್ 4ನೇ ತರಗತಿ, ದ್ವಿತೀಯ ಧನ್ವಿತ್ 3ನೇ ತರಗತಿ. ಕ್ವಿಜ್ ಸ್ಪರ್ಧೆಯಲ್ಲಿ 5ರಿಂದ 7ನೇ ತರಗತಿಯಲ್ಲಿ ಪ್ರಥಮ ಸಾಗರ್ ತಂಡ, ಸಾಗರ್ ಶ್ರವಣ್. ದ್ವಿತೀಯ ಪ್ರಣಮ್ವಿ ದೀಪಿಕಾ. ಚಿತ್ರಕಲೆ ಸ್ಪರ್ಧೆಯಲ್ಲಿ 1ನೇ ತರಗತಿಯಲ್ಲಿ ಪ್ರಥಮ ಸೃಜನ್, ದ್ವಿತೀಯ ವಿಹಾನ್. 2ನೇ ತರಗತಿಯಲ್ಲಿ ಪ್ರಥಮ ಜಿಯಾ, ದ್ವಿತೀಯ ಶಬರೀಶ. 3ನೇ ತರಗತಿ ಪ್ರಥಮ ದೀಕ್ಷಾ, ದ್ವಿತೀಯ ಕೃತಿ. 4ನೇ ತರಗತಿಯಲ್ಲಿ ಪ್ರಥಮ ಆಶ್ರಯ್, ದ್ವಿತೀಯ ಪ್ರಶಾಂತ್. 5ನೇ ತರಗತಿಯಲ್ಲಿ ಪ್ರಥಮ ನಿಹಾರಿಕಾ, ದ್ವಿತೀಯ ಶ್ರವಣ್. 6ನೇ ತರಗತಿಯಲ್ಲಿ ಪ್ರಥಮ ಅನ್ವಿತಾ, ದ್ವಿತೀಯ ಶ್ರೀಶಾಂತ್ ಮತ್ತು ತ್ರಿಷನ್. 7ನೇ ತರಗತಿಯಲ್ಲಿ ಪ್ರಥಮ ಪ್ರಣಮ್ವಿ 7ನೇ ತರಗತಿ, ದ್ವಿತೀಯ ಪ್ರಜ್ವಲ್ 7ನೇ ತರಗತಿ. 6 ಮತ್ತು 7 ದೇಶಭಕ್ತಿ ಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಶ್ರೀಶಾಂತ್ 6ನೇ ತರಗತಿ, ದ್ವಿತೀಯ ತ್ರಿಷಾನ್. 7ನೇ ತರಗತಿಯಲ್ಲಿ ಪ್ರಥಮ ಪ್ರಣಮ್ವಿ, ದ್ವಿತೀಯ ಪ್ರಜ್ವಲ್. ಜಾನಪದ ಗೀತೆ 5ನೇ ತರಗತಿಯಲ್ಲಿ ಪ್ರಥಮ ದೀಪಿಕಾ, ದ್ವಿತೀಯ ಧನುಷ್. ನಲಿಕಲಿ ಅಭಿನಯ ಗೀತೆ ಸ್ಪರ್ಧೆ ಪ್ರಥಮ ವಿದಿತ್, ಅಭಿನಯ ಗೀತೆಯಲ್ಲಿ ಪ್ರಥಮ ವಿದಿತ್, ದ್ವಿತೀಯ ವಿಹಾನ್. ಇದೊಂದು ಶೀಟ್ ಉಂಟು. 2ನೇ ತರಗತಿ ಜಿಯಾ, ದ್ವಿತೀಯ ಅಮೋಘ್. 3ನೇ ತರಗತಿಯಲ್ಲಿ ಪ್ರಥಮ ಮೇಘನಾ, ದ್ವಿತೀಯ ಕೃತಿ. ಬಹುಮಾನವನ್ನು ವಿತರಿಸಿದಂಥ HMC ಅಧ್ಯಕ್ಷ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ನಮ್ಮ ಶಾಲಾ ಪ್ರಭಾರ ಮುಖ್ಯ ಶಿಕ್ಷಕಿಯಾದಂಥ ಕಸ್ತೂರಿ ಟೀಚರ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಾದರಿ ತಯಾರಿಕೆ ಸ್ಪರ್ಧೆಯಲ್ಲಿ 1ರಿಂದ 5ನೇ ತರಗತಿ ಮಕ್ಕಳು ಸ್ವಲ್ಪ ಸುಮ್ಮನಿರಿ, ಮಕ್ಕಳು ಸ್ವಲ್ಪ ಸೈಲೆಂಟ್ ಆಗಿರಬೇಕು. ಮಕ್ಕಳೇ, 1ರಿಂದ 5ನೇ ತರಗತಿಯಲ್ಲಿ ಪ್ರಥಮ ದೀಪಿಕಾ ಮಾದರಿ ತಯಾರಿಕೆ ಸ್ಪರ್ಧೆ, ದ್ವಿತೀಯ ಮೇಘನಾ. 6ರಿಂದ 7ನೇ ತರಗತಿ ಪ್ರಥಮ ಶ್ರೀಶಾಂತ್ 6ನೇ ತರಗತಿ, ದ್ವಿತೀಯ ತ್ರಿಷಾನ್. ಪ್ರಸಕ್ತ ಸಾಲಿನ ಕಲಿಕಾ ಪ್ರಾವೀಣ್ಯತೆ ಗಳಿಸಿದ ವಿದ್ಯಾರ್ಥಿಗಳು, ಅದರಲ್ಲಿ 1ನೇ ತರಗತಿಯಲ್ಲಿ ಪ್ರಥಮ ಸೃಜನ್. ಎಲ್ಲರೂ ಚಪ್ಪಾಳೆ ಕೊಡುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದ್ವಿತೀಯ ವಿಹಾನ್ ಮತ್ತು ವಿದಿತ್. ವಿಹಾನ್ ವಿದಿತ್.
2ನೇ ತರಗತಿಯಲ್ಲಿ ಪ್ರಥಮ ಜಿಯಾ, ದ್ವಿತೀಯ ನಿತಿನ್. ಮೂರನೇ ತರಗತಿಯಲ್ಲಿ ಪ್ರಥಮ ಕೃತಿ ಮತ್ತು ಮೇಘನ, ದ್ವಿತೀಯ ಸಾತ್ವಿಕ್. 4ನೇ ತರಗತಿಯಲ್ಲಿ ಪ್ರಥಮ ಅಬ್ದುಲ್ ಹರ್ಮಾಜ್, ದ್ವಿತೀಯ ಆಶ್ರಯ್. 5ನೇ ತರಗತಿಯಲ್ಲಿ ಪ್ರಥಮ ದೀಪಿಕಾ, ದ್ವಿತೀಯ ಧನುಷ್. 6ನೇ ತರಗತಿಯಲ್ಲಿ ಪ್ರಥಮ ಅನ್ವಿತಾ, ದ್ವಿತೀಯ ಶ್ರೀಶಾಂತ್. 7ನೇ ತರಗತಿಯಲ್ಲಿ ಪ್ರಥಮ ಪ್ರಣಮ್ ವಿ, ದ್ವಿತೀಯ ಪ್ರಜ್ವಲ್. ಆಶುಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ವಿದಿತ್, 1ನೇ ತರಗತಿ. ದ್ವಿತೀಯ ಸೃಜನ್, ಆಶುಭಾಷಣ ಸ್ಪರ್ಧೆ. ದ್ವಿತೀಯ ಆಯ್ತಲ್ಲ. 2ನೇ ತರಗತಿ ಪ್ರಥಮ ಶಬರೀಶ, ದ್ವಿತೀಯ ಅಮೋಘ್. 3ನೇ ತರಗತಿಯಲ್ಲಿ ಸಾತ್ವಿಕ್, ಮೇಘನ ಪ್ರಥಮ, ಸಾತ್ವಿಕ್ ದ್ವಿತೀಯ. ಪ್ರಥಮ. ಕಳೆದ ವರ್ಷ ಫಸ್ಟ್ ಬಂದವರಿಗೆ ಉಂಟು ಹೇಳ್ತೇನೆ, ದಿವ್ಯ ಜಗದೀಶ್ ಕೊಟ್ಟದ್ದು ಅಂತ ಹೇಳಿಕೊಡಿ. ಸಮಾಧಾನ ಮಾದರಿ ತಯಾರಿಕೆಯಲ್ಲಿ ಸಮಾಧಾನಕರ ಬಹುಮಾನ, ಅದರಲ್ಲಿ ಸಂದೀಪ್ 6ನೇ ತರಗತಿ, ಸಮಾಧಾನಕರ ಬಹುಮಾನ ಮಾದರಿ ತಯಾರಿಕೆ. ಸಂದೀಪ್ 6ನೇ ತರಗತಿ, ಪ್ರಣಮ್ 7ನೇ ತರಗತಿ, ಪ್ರಣಮ್ ವಿ 7ನೇ ತರಗತಿ, ಪ್ರಜ್ವಲ್ 7ನೇ ತರಗತಿ, ಸಂದೀಪ್ 7ನೇ ತರಗತಿ, ಸುದರ್ಶನ್ 7ನೇ ತರಗತಿ, ಅನ್ವಿತಾ 6ನೇ ತರಗತಿ, ಸಂಪ್ರೀತ್ 6ನೇ ತರಗತಿ. ಕಳೆದ ಸಾಲಿನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಗೈದ 7ನೇ ತರಗತಿ ಮಕ್ಕಳಿಗೆ ನಮ್ಮ ವಾರ್ಡ್ ಸದಸ್ಯರಾದ ದಿವ್ಯ ಜಗದೀಶ್ ರವರ ವತಿಯಿಂದ ಬಹುಮಾನವನ್ನು ವಿತರಿಸಲಿದ್ದಾರೆ. ದಿವ್ಯ ಜಗದೀಶ್ ಅವರ ವತಿಯಿಂದ ಬಹುಮಾನವನ್ನು ಕೊಡಲಿದ್ದಾರೆ. ಈ ಬಹುಮಾನವನ್ನು ದಿವ್ಯ ಜಗದೀಶ್ ರವರಿಗೆ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದರಲ್ಲಿ ಪ್ರಥಮ ಪ್ರಣೀತ್ ಶೆಟ್ಟಿ, ದ್ವಿತೀಯ ಸುಬ್ರಹ್ಮಣ್ಯ, ಹೌದಾ? ಹಾಂ, ಸಾಗರ್ ಬಾ. ಇಲ್ಲಿಗೆ ಬಹುಮಾನ ಕಾರ್ಯಕ್ರಮ ಮುಕ್ತಾಯವಾಯಿತು. ಬಹುಮಾನ ವಿತರಿಸಿದಂತೆ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಬಹುಮಾನವನ್ನು ಪಡೆದಂತಹ ಮತ್ತು ಬಹುಮಾನವನ್ನು ವಿತರಿಸಿದಂತಹ ಸರ್ವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಅತಿಥಿಯಾಗಿರುವಂತಹ ನೇತಾಜಿ ಬ್ರಿಗೇಡ್ ಇದರ ಅಧ್ಯಕ್ಷರಾಗಿರುವಂತಹ ರಾಹುಲ್ ರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ವೇದಿಕೆಯಲ್ಲಿರುವ ಎಲ್ಲರನ್ನು ಒಂದೇ ಬಾರಿಗೆ ವಂದಿಸುತ್ತಾ
ಈ ಶಾಲೆಯ ಮೊದಲ ಬ್ಯಾಚಿನ ವಿದ್ಯಾರ್ಥಿ ಕೂಡ ನಾವೇ. 2ನೇ ಕ್ಲಾಸಿಗೆ ನಾವು ಇಲ್ಲಿ ಸೇರಿದೆ. ಇದೇ ಒಟ್ಟು ಇದರಲ್ಲಿ ಶಾಲೆಯ ಇದರಲ್ಲಿ ಕಲ್ತದ್ದು. ಈಗ ಈ ಸ್ಟೇಜ್ ನೋಡುವಾಗ ನಮಗೆ ಅನಿಸುತ್ತೆ ಇದು ತುಂಬ ಚಿಕ್ಕದಾಯಿತು ಸ್ಟೇಜ್. ನಮಗೊಂದು ಪ್ರತ್ಯೇಕ ಸಭಾಭವನ ಬೇಕೆಂಬ ಒಂದು ನಿರೀಕ್ಷೆ ಟೀಚರ್ ಅವರಿಗೆ ಕೂಡ ಇದೆ, ನಮ್ಮ ವಾರ್ಡ್ ಕೌನ್ಸಿಲರ್ ಅವರಿಗೆ ಕೂಡ ಇದೆ. ಹಾಗೆ ನಮ್ಮ ಟೀಚರ್ ಅವರ ಬೇಡಿಕೆಯಂತೆ ಒಂದು ಹೊಸ ಕಟ್ಟಡದ ವಿನ್ಯಾಸಕ್ಕೆ ಈಗಾಗಲೇ MRPLಗೆ ಎಸ್ಟಿಮೇಟ್ ನೀಡಿದ್ದೇವೆ. ಇದರ ಬಗ್ಗೆ ದಿವ್ಯಕ್ಕ ಕೂಡ ಮಾತಾಡಿದ್ದಾರೆ. ಶಾಸಕರಿಗೆ ಮನವಿಯನ್ನು ನೀಡಿ ಅದು ಪ್ರೊಸೆಸಿಂಗಲ್ಲಿದೆ. ಅದು ಕೊಠಡಿ ಮಿನಿ ಆದರೆ ಅದರ ಮೇಲೆ ಒಂದು 150-200 ಜನ ಕೂರುವಂಥ ಸಭಾಭವನ ಮಾಡುವ ಉದ್ದೇಶ ಟೀಚರ್ ಅವರಿಗೆ ಇದೆ. ಅವಾಗಾದರೂ ನಮಗೆ ಒಳ್ಳೆ ರೀತಿಯಲ್ಲಿ ಇದು ಸ್ಟೇಜ್ ಹಾಕಿ ಒಳ್ಳೆಯ ರೀತಿಯಲ್ಲಿ ಸಮಾರಂಭ ಮಾಡ್ಬೋದು. ಇವತ್ತಿನ ಸಮ್ಮಿಲನ ಕಾರ್ಯಕ್ರಮಕ್ಕೆ ನಮ್ಮನ್ನು ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಹೇಳಿದ್ದಾರೆ. ಅವರಿಗೆ ಎಲ್ಲ ಶುಭ ಹಾರೈಕೆಯನ್ನು ನೀಡುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಧನ್ಯವಾದ. ಕಾರ್ಯಕ್ರಮದ ಹಿತನುಡಿಗಳನ್ನಾಡಿದಂತಹ ರಾಹುಲ್ ಇವರಿಗೆ ಧನ್ಯವಾದಗಳು. ಕೊನೆಯದಾಗಿ ಸಭಾಧ್ಯಕ್ಷ ನಮ್ಮ CRP ಆಗಿರುವಂತಹ ನಾಗರತ್ನ ಶಿರೂರು ಇವರು ನಮ್ಮ ಕಾರ್ಯಕ್ರಮವನ್ನು ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಈಗ ಕೆಲವೇ ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮ ಮುಗೀತದೆ. ದಯವಿಟ್ಟು ಪೋಷಕರು ಮತ್ತು ವಿದ್ಯಾರ್ಥಿಗಳು ಸಹಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಪೋಷಕರಲ್ಲಿ ವಿನಂತಿ, ದಯಮಾಡಿ ಮಾತನಾಡೋದನ್ನು ಸ್ವಲ್ಪ ನಿಲ್ಲಿಸಿ. ಒಂದು 5 ನಿಮಿಷದೊಳಗೆ ಈ ಕಾರ್ಯಕ್ರಮ ಮುಗೀತದೆ. ಅನಂತರ ನಿಮ್ಮ ಮಕ್ಕಳ ಕಾರ್ಯಕ್ರಮವನ್ನು ನೋಡ್ಬೋದು. ಇಂದಿನ ಈ ಪ್ರತಿಭಾ ಪ್ರದರ್ಶನ ಈ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ SDMC ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸುನೀತಾರವರೇ, ಪುರಸಭಾ ಸದಸ್ಯರಾಗಿರುವಂತಹ ಶ್ರೀಮತಿ ದಿವ್ಯಶ್ರೀಯವರೇ, ಹಾಗೂ ನೇತಾಜಿ ಬ್ರಿಗೇಡ್ ಸಂಸ್ಥೆಯ ಸದಸ್ಯರಾಗಿರುವಂಥ ಶ್ರೀಯುತ ರಾಹುಲ್ರವರೇ, ಈ ಶಾಲಾ ಮುಖ್ಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಕಸ್ತೂರಿಯವರೇ, ಹಾಗೂ ಪೋಷಕರೇ, ಇಂತಹ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಮಕ್ಕಳ ಪ್ರತಿಭೆಯನ್ನು ಒಂದು ಪ್ರೋತ್ಸಾಹಿಸಲಿಕ್ಕೆ ಒಳ್ಳೆಯ ಒಂದು ಅವಕಾಶ. ಇಲಾಖೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಕ್ಕಳ ಪ್ರತಿಭೆಯನ್ನು ಹೊರಹಾಕಲಿಕ್ಕೋಸ್ಕರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತದೆ. ಪ್ರತಿಭಾ ಕಾರಂಜಿ ಇರ್ಬೋದು, ಕ್ರೀಡಾಕೂಟ ಇರ್ಬೋದು, ಕಲಿಕೋತ್ಸವ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತದೆ. ಆದರೆ ಅದರಲ್ಲಿ ಎಲ್ಲ ಮಕ್ಕಳಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಶಾಲೆಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಈ ಪ್ರತಿಭಾ ಪ್ರದರ್ಶನ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಎಲ್ಲ ಮಕ್ಕಳಿಗೂ ಭಾಗವಹಿಸಲಿಕ್ಕೆ ಅವಕಾಶ ಸಿಗ್ತದೆ. ಮತ್ತು ಮಕ್ಕಳಿಗೆ ಬೇರೆ ಬೇರೆ ಸ್ಪರ್ಧೆಗಳನ್ನು ಏರ್ಪಡಿಸ್ತಾರೆ. ಆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ನೀಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೊಂದು ಉತ್ತಮವಾದಂತಹ ವೇದಿಕೆ ಮಕ್ಕಳಿಗೆ. ಇವತ್ತು ಒಂದು ರೀತಿಯ ಹಬ್ಬದ ವಾತಾವರಣ. ಮಕ್ಕಳ ಮುಖ ನೋಡಿರ್ಬೋದು, ನೀವೆಲ್ಲರೂ ಗಮನಿಸಿರ್ಬೋದು. ಏನೋ ಒಂದು ಜಾತ್ರೆಯಲ್ಲಿ ಇದ್ದ ಥರ, ಅಂದರೆ ಬಹಳ ಸಂಭ್ರಮದಿಂದ ಸಂತೋಷದಿಂದ ಮಕ್ಕಳು ಇವತ್ತು ಇರುವುದನ್ನು ನಾವು ಗಮನಿಸ್ಬೋದು. ಈಗ ಎಲ್ಲ ಬಹುಶಃ ಮಕ್ಕಳು ಮೇಕಪ್ಪಿಗೆ ಹೋಗಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವರು ನೃತ್ಯ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ಮಕ್ಕಳನ್ನು ಉದ್ದೇಶಿಸಿ ಮಾತನಾಡುವುದಿದ್ರೆ ಇಲ್ಲಿ ಮಕ್ಕಳಿಲ್ಲ, ತೊಂದರೆ ಇಲ್ಲ, ಪೋಷಕರಿದ್ದೀರಿ. ಮಕ್ಕಳ ಕಲಿಕೆಗೆ ಹೆಚ್ಚಾಗಿ ಒತ್ತನ್ನು ಕೊಡಬೇಕು. ಹಾಗಾಗಿ ಏನು ಮಾಡಬೇಕು ಪೋಷಕರು ಅಂತ ಹೇಳಿದರೆ, ಮಕ್ಕಳನ್ನು ನಿರಂತರವಾಗಿ ಶಾಲೆಗೆ ಬರುವ ಹಾಗೆ ಮಾಡಬೇಕಾಗ್ತದೆ. ನೀವು ಶಾಲೆಗೆ ಕಳುಹಿಸದಿದ್ದರೆ ಶಿಕ್ಷಕರು ಎಷ್ಟು ಕಷ್ಟಪಟ್ಟರೂ ಕೂಡ ಆ ಮಕ್ಕಳಿಗೆ ಕಲಿಸಲಿಕ್ಕೆ ಬಹಳ ಕಷ್ಟ ಆಗ್ತದೆ.
ಹಾಗಾಗಿ ನಿರಂತರವಾಗಿ ಶಾಲೆಗೆ ಬರುವ ಹಾಗೆ ನಿಮ್ಮ ಪೋಷಕರು ನೀವು ಗಮನ ಹರಿಸಬೇಕು ಅಂತೇಳಿ ಪೋಷಕರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಮಕ್ಕಳು ಕಲಿಕೆಯಲ್ಲಿ ಮಾತ್ರ ಮುಂದೆ ಬಂದರೆ ಸಾಲದು, ಮಕ್ಕಳ ಮಾನವೀಯ ಗುಣಕ್ಕೂ ಕೂಡ ಹೆಚ್ಚಿನ ಒಂದು ಒತ್ತನ್ನು ನೀವು ಕೊಡಬೇಕು. ಮಕ್ಕಳಲ್ಲಿ ಒಳ್ಳೆಯ ಗುಣವನ್ನು ಬೆಳೆಸಬೇಕಾಗ್ತದೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಹಾಗಾಗಿ ಮಕ್ಕಳು ಹೆಚ್ಚಾಗಿ ತಾಯಿಯರನ್ನ, ತಂದೆ ತಾಯಿಯವರನ್ನು, ಅವರ ಗುಣನಡತೆಯನ್ನು ಅನುಕರಣೆ ಮಾಡ್ತಾರೆ. ಹಾಗಾಗಿ ನೀವು ನೋಡಿರ್ಬೋದು, ಪೇಪರ್ನಲ್ಲಿ, ಟಿ ವಿಯಲ್ಲಿ ನೋಡಿರ್ಬೋದು, ಹೆಚ್ಚಿನ ಸಮಾಜದಲ್ಲಿ ಆಗುವಂಥ ಕೆಟ್ಟ ಕೆಲಸಗಳು, ಕೊಲೆ ಇರ್ಬೋದು, ಸುಲಿಗೆ, ದರೋಡೆ, ಇಂತಹ ಕೆಲಸಗಳನ್ನು ಮಾಡ್ತಾ ಇರುವುದು ಯಾರು ಅಂತ ಕೇಳಿದರೆ ವಿದ್ಯಾವಂತರೇ, ಡಿಗ್ರಿ ಪದವಿಯನ್ನು ಪಡೆದಿರುವವರೇ. ಹಾಗಾಗಿ ಅವರಲ್ಲಿ ಏನಾಗಿದೆ, ಕಲ್ತಿದ್ದಾರೆ, ಆದರೆ ಅವರಲ್ಲಿ ಗುಣನಡತೆ ಒಳ್ಳೆಯದಿಲ್ಲ. ಮಕ್ಕಳು ಕಲ್ತ್ರೆ ಮಾತ್ರ ಹುಷಾರ್ ಅಂತ ನಾವು ಭಾವಿಸಬಾರ್ದು. ಮುಖ್ಯವಾಗಿ ಅವರು ಸಮಾಜದಲ್ಲಿ ಬದುಕಬೇಕಾದ್ರೆ ಅವರಲ್ಲಿ ಒಳ್ಳೆಯ ಒಂದು ಗುಣನಡತೆಯನ್ನು ಬೆಳೆಸಬೇಕಾಗ್ತದೆ. ಒಂದು ಚಿಕ್ಕ ಉದಾಹರಣೆ ಹೇಳುವುದಿದ್ರೆ, ಒಮ್ಮೆ ಒಂದು ಚಿಕ್ಕ ಹುಡುಗ 1ನೇ ತರಗತಿ 2ನೇ ತರಗತಿಯಲ್ಲಿ ಇರುವಾಗಲೇ ಪೆನ್ಸಿಲನ್ನು, ಪೆನ್ನನ್ನು ಕದೀತಾ ಇದ್ದ. ಅವನು ಮನೆಗೆ ಬಂದು ತಾಯಿಯಲ್ಲಿ ಹೇಳ್ತಿದ್ದ, ನಾನು ಇವತ್ತು ಪೆನ್ನನ್ನು ಕದ್ದೆ, ತಗೊಂಡು ಬಂದೆ, ಪೆನ್ಸಿಲನ್ನು ತಗೊಂಡು ಬಂದೆ ಅಂತ ಹೇಳ್ತಿದ್ದ. ಆಗ ತಾಯಿ ಹೇಳ್ತಾ ಇದ್ರು, ಹೌದಾ ಒಳ್ಳೇದಾಯಿತು ಅಂತ ಹೇಳಿದ್ರಂತೆ, ಪ್ರೋತ್ಸಾಹ ಮಾಡಿದರು. ಆ ಮಗುವಿಗೆ ಇನ್ನೂ ಕೂಡ ಖುಷಿ ಆಯಿತು. ಮಕ್ಕಳು ಹಾಗೆ ತಾಯಿ ತಂದೆಯನ್ನು ಹೆಚ್ಚು ಅನುಕರಣೆ ಮಾಡ್ತಾರೆ, ತಾಯಿಗೂ ಖುಷಿ ಆಗ್ತದಲ್ಲ ಅಂತ ಎನಿಸ್ಕೊಂಡು ದಿನ ದಿನ ಕದಿಲಿಕ್ಕೆ ಶುರು ಮಾಡಿದ. ಮೊದಲು ಚಿಕ್ಕ ಚಿಕ್ಕ ವಸ್ತುಗಳನ್ನು ತೆಗಿತಾ ಇದ್ದ, ಆಮೇಲೆ ದೊಡ್ಡ ದೊಡ್ಡ ವಸ್ತುಗಳನ್ನು ತೆಗಿಲಿಕ್ಕೆ ಪ್ರಾರಂಭಿಸಿದ. ಅದು ಏನಾಯ್ತು ಅಂತ ಹೇಳಿದ್ರೆ, ಅದೇ ರೀತಿಯಲ್ಲಿ ಬೆಳೆದು ದೊಡ್ಡವನಾದ ಮೇಲೂ ಕೂಡ ಅವನು ಏನು ಮಾಡಿದ ಅಂತ ಹೇಳಿದರೆ, ಬೇರೆಯವರ ಮನೆಗೆ ಹೋಗಿ ಕಳ್ಳತನ ಮಾಡಲಿಕ್ಕೆ ಪ್ರಾರಂಭಿಸಿದ. ಕೊನೆಗೆ ಏನು ಮಾಡಿದ ಅಂತ ಹೇಳಿದರೆ, ಕಳ್ಳತನ ಮಾಡಬೇಕಾದ್ರೆ ಆ ಮನೆಯವರು ಇರ್ತಾರಲ್ಲಿ, ಆ ಮನೆಯವರನ್ನ ಏನು ಗೊತ್ತಾಗದ ಹಾಗೆ ಕದಿಬೇಕಾದ್ರೆ ಅವರನ್ನು ಏನು ಮಾಡಬೇಕು, ಕೊಲೆ ಮಾಡಬೇಕು ಎನ್ನುವುದನ್ನು ಅವನು ಗಮನಿಸಿಕೊಂಡು ಆ ಮನೆಯವರನ್ನು ಕೊಲೆ ಮಾಡಿ ಕಳ್ಳತನ ಮಾಡಲಿಕ್ಕೆ ಪ್ರಾರಂಭಿಸಿದ. ಹೀಗೆ ಮಾಡ್ತಾ ಅವನೇನು ತುಂಬ ಮಂದಿಯನ್ನು ಕೊಲೆ ಮಾಡಿದ, ತುಂಬ ಕಳ್ಳತನ ಮಾಡಿದ. ಒಂದು ಸಲ ಅವನು ಸಿಕ್ಕಿಬಿದ್ದ, ಸಾಕ್ಷಿ ಸಮೇತ ಸಿಕ್ಕಿಬಿದ್ದ. ಪೊಲೀಸರ ಕೈಲಿಗೆ ಅವನನ್ನು ಜೈಲಿಗೆ ಹಾಕಿದ್ರು. ತನಿಖೆ ಎಲ್ಲ ಆಯಿತು. ತನಿಖೆ ಎಲ್ಲ ಆಗುವಾಗ ನಿಜವಾದ ಸಾಕ್ಷಿ ಸಿಕ್ಕಿರುವುದರಿಂದ ಅವನಿಗೆ ಕೊನೆಯ ಶಿಕ್ಷೆ ಏನು ಕೊಟ್ಟರು ಅಂತ ಹೇಳಿದರೆ, ಮರಣದಂಡನೆ ಶಿಕ್ಷೆ ಕೊಟ್ಟರು. ಆ ಮರಣದಂಡನೆ ಶಿಕ್ಷೆ ಕೊಡುವಾಗ ನಿಮಗೆಲ್ಲ ಗೊತ್ತಿರ್ಬೋದು, ಕೊನೆಯಲ್ಲಿ ಒಂದು ಆಸೆ ಕೇಳ್ತಾರೆ, ನಿನ್ನ ಕೊನೆಯ ಆಸೆ ಏನು ಅಂತ ಕೇಳ್ತಾರೆ. ಹಾಗೆ ಅವನಲ್ಲಿ ಕೇಳಿದರು. ಹಾಗೆ ಆ ಮರಣದಂಡನೆ ಶಿಕ್ಷೆ ಕೊಡುವಾಗ ಅವನಲ್ಲಿ ಕೇಳಿದ್ರು, ನಿನ್ನ ಕೊನೆಯ ಆಸೆ ಏನು ಅಂತ. ಆಗ ಅವನು ಹೇಳ್ತಾನೆ, ನನಗೆ ತಾಯಿಯನ್ನು ನೋಡಬೇಕು ಅಂತ ಹೇಳ್ತಾನೆ. ಆಗ ಎಲ್ಲರೂ ಭಾವಿಸಿದ್ರು ಏನಂತ ಹೇಳಿದರೆ, ಆ ಮಗನಿಗೆ ತಾಯಿಯ ಮೇಲೆ ಎಷ್ಟೊಂದು ಪ್ರೀತಿ ಅಂತ ಭಾವಿಸ್ತಾರೆ. ತಾಯಿ ಕೂಡ ಮಗನನ್ನು ನೋಡಲಿಕ್ಕೆ ಓಡೋಡಿ ಬರ್ತಾಳೆ. ಬಂದ ಕೂಡಲೇ ಆ ಮಗ ಏನು ಮಾಡ್ತಾನೆ ಅಂತ ಹೇಳಿದರೆ, ಕೆನ್ನೆಗೆ ರಪಕ್ ಅಂತ ಬಾರಿಸ್ತಾನೆ. ಯಾರ ಕೆನ್ನೆಗೆ? ತಾಯಿಯ ಕೆನ್ನೆಗೆ ಬಾರಿಸ್ತಾನೆ ಸಿಟ್ಟಿನಲ್ಲಿ. ಎಲ್ರಿಗೂ ಆಶ್ಚರ್ಯ, ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತೇಳಿ. ಕೊನೆಗೆ ಅವನಲ್ಲಿ ಕೇಳ್ತಾರೆ, ಯಾಕೆ ಹೀಗೆ ಮಾಡಿದೆಯಂತ. ಆಗ ಅವನು ಹೇಳ್ತಾನೆ, ಇವತ್ತು ನಾನು ಈ ಶಿಕ್ಷೆ ಅನುಭವಿಸಲಿಕ್ಕೆ, ಈ ಸ್ಥಿತಿಗೆ ಬರಲಿಕ್ಕೆ ಕಾರಣ ನನ್ನ ತಾಯಿ. ನಾನು ಚಿಕ್ಕನಿಂದಲೇ ತೆಗಿತಾ ಬಂದೆ. ಆವಾಗ ನನಗೆ ತಾಯಿ ಒಂದು ವೇಳೆ ಬುದ್ಧಿವಾದ ಹೇಳಿದರೆ, ಹಾಗೆ ಮಾಡಬೇಡ ಅಂತ ಒಂದು ಮಾತು ಹೇಳಿದರೆ, ನಾನು ಇವತ್ತು ಖಂಡಿತ ಇದಕ್ಕೆ ಬರ್ತಿರ್ಲಿಲ್ಲ. ನನ್ನನ್ನು ಈ ಸ್ಥಿತಿಗೆ ತಂದಿದ್ದೆ ನನ್ನ ತಾಯಿ ಅಂತ ಹೇಳಿ. ಆಮೇಲೆ ಅವನು ಹೇಳ್ತಾನೆ, ತಾಯಿಗೆ ತುಂಬ ಪಶ್ಚಾತ್ತಾಪ ಆಗ್ತದೆ, ಆದರೆ ಕಾಲ ಮೀರಿ ಹೋಗಿದೆ. ಅದಕ್ಕೋಸ್ಕರ ಹೇಳುವಂಥದ್ದು, ನಿಮಗೆ ಚಿಕ್ಕ ಮಕ್ಕಳಿರುವಾಗ ಎಲ್ಲ ಚಂದ ಅಂತ ಕಾಣ್ತದೆ ಪೋಷಕರಿಗೆ, ನಮ್ಮ ಮಕ್ಕಳು ಮಾಡಿದ್ದು ಎಲ್ಲ ಸರಿ ಅಂತ ಅನಿಸ್ತದೆ. ಆದರೆ ದೊಡ್ಡವರಾದ ಮೇಲೆ ಅವರೇ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ. ಹಾಗಾಗಿ ನಾವು ಮಕ್ಕಳ ಗುಣನಡತೆಗೆ ಹೆಚ್ಚು ಒತ್ತು ಕೊಡಬೇಕು. ಕಲಿಕೆಗೆ ಎಷ್ಟು ಒತ್ತು ಕೊಡ್ತೇವೋ ಅದಕ್ಕಿಂತ ಹೆಚ್ಚು ಮಕ್ಕಳ ಗುಣನಡತೆಗೂ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಹೇಳ್ತಾ, ಹಾಗೆ ಇವತ್ತಿನ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರೆಲ್ಲರೂ ಆಗಮಿಸಿದ್ದಾರೆ. ಈಗ ರಾಹುಲ್ ಅವರು ಹೇಳಿದ ಹಾಗೆ ಸಭೆ ಹಾಲ್ ಚಿಕ್ಕದಾಯಿತು ಅಂಥೇಳಿ ನಾವು ನೋಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಖಂಡಿತ ಎಲ್ಲರ ಸಹಕಾರದಿಂದ ಪುರಸಭಾ ಸದಸ್ಯರಿದ್ದಾರೆ, ನೇತಾಜಿ ಬ್ರಿಗೇಡ್ ಸಂಸ್ಥೆಯವರಿದ್ದಾರೆ, ನೀವು ಪೋಷಕರೆಲ್ಲರೂ ಇದ್ದೀರಿ. ಮನಸ್ಸು ಮಾಡಿದರೆ ಖಂಡಿತ ಅದೇನು ದೊಡ್ಡದಲ್ಲ. ನಿಮಗೆ ಎಲ್ಲರೂ ಸೇರಿ ಮನಸ್ಸು ಮಾಡಿದರೆ ಖಂಡಿತ ಒಂದು ದೊಡ್ಡ ಹಾಲ್ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇಂತಹ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಹೊರಗಡೆ
ಸ್ಟೇಜಿದ ಹೊರಗಡೆ ಒಂದು ಶಾಮಿಯಾನ ಹಾಕಿ ಚಂದ ಮಾಡಿ ಸ್ಟೇಜಿಂಗ್ ಎಲ್ಲ ಸೆಟ್ ಮಾಡಿ ಹೆಚ್ಚಿನ ಮಂದಿಯಲ್ಲಿ ಭಾಗವಹಿಸುವ ಹಾಗೆ ಮಾಡಿ ಒಂದು ಅದ್ಧೂರಿಯಾದ ರೀತಿಯಲ್ಲಿ ನಡೆಸುವಂತೆ ಆಗಲಿ ಅಂಥೇಳಿ ಶ್ರೀ ದೇವರಲ್ಲಿ ಹಾರೈಸ್ತಾ, ಹಾಗೆ ನಿಮ್ಮ ಸಹಕಾರ ಈ ಶಾಲೆಗೆ ಯಾವತ್ತೂ ಇರಲಿ ಅಂತ ಹೇಳ್ತಾ, ಹಾಗೆ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂಥ ಶ್ರೀಮತಿ ಕಸ್ತೂರಿ ಅವರು ಇರ್ಬೋದು, ಹಾಗೆಯೇ ಭವ್ಯ ಇರ್ಬೋದು, ಹಾಗೆ ಇನ್ನಿಬ್ಬರು ಶಿಕ್ಷಕರಿದ್ದಾರೆ. ಪಾಪ ಇಬ್ಬರೇ ಶಿಕ್ಷಕರು ಒದ್ದಾಡಿಕೊಂಡು ಮಕ್ಕಳ ಕಲಿಕೆಗೆ ಯಾವುದೇ ಲೋಪ ಆಗಬಾರ್ದಂಥೇಳಿ ಬಹಳಷ್ಟು ಅವರು ಶ್ರಮಿಸ್ತಾ ಇದ್ದಾರೆ. ಕೆಲಸದ ಒತ್ತಡಗಳಿದ್ದರೂ ಕೂಡ ಈ ಸಮಯದಲ್ಲಿ ತುಂಬ ಕೆಲಸದ ಒತ್ತಡಗಳಿರ್ತದೆ. ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸಮಾಲೋಚನಾ ಸಭೆ ಇರ್ಬೋದು ಅಥವಾ ಬೇರೆ ಬೇರೆ ಮಾಹಿತಿಗಳನ್ನು ಕೇಳುವಂಥದ್ದಾಗಿರ್ಬೋದು, ಅದೆಲ್ಲ ಇದ್ದರೂ ಕೂಡ ಈ ಸಮಯದಲ್ಲಿ ಮಕ್ಕಳ ಪ್ರತಿಭೆಗೆ ಒಂದು ಅವಕಾಶವನ್ನು ಅವರು ಮಾಡಿಕೊಡ್ತಾ ಇದ್ದಾರೆ. ಆರ್ಥಿಕ ಸಂಪನ್ಮೂಲವನ್ನು ಇದನ್ನು ನಡೆಸಲಿಕ್ಕೆ ದಾನಿಗಳ ಸಹಕಾರವನ್ನು ಅವರು ಪಡ್ಕೊಂಡಿದ್ದಾರೆ. ಇನ್ನು ಹೆಚ್ಚಿನ ದಿನಗಳಲ್ಲಿ ಇನ್ನೂ ಕೂಡ ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ ಹೇಳಿ ಶ್ರೀ ದೇವರಲ್ಲಿ ಹಾರೈಸ್ತಾ ಮಾತನಾಡಲು ಅವಕಾಶ ಮಾಡಿಕೊಟ್ಟದ್ದಕ್ಕೆ ಎಲ್ಲರಿಗೂ ಹೊಂದಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶಿಕ್ಷಣವನ್ನು ಉದ್ದೇಶಿಸಿ, ಶಾಲೆಯನ್ನು ಉದ್ದೇಶಿಸಿ, ಮಕ್ಕಳನ್ನು ಮತ್ತು ಹೆತ್ತವರನ್ನು ಉದ್ದೇಶಿಸಿ 2 ಹಿತನುಡಿಗಳನ್ನಾಡಿದಂತಹ ನಿಮಗೆ ಧನ್ಯವಾದಗಳು ಮ್ಯಾಮ್. ನಿಮ್ಮ ಬಾಯಿ ಹರಕೆಯಂತೆ ನಮಗೊಂದು ಹಾಲ್ ಬರಲಿ ಅಂತ ಹೇಳಿ ನಾವು ಬಯಸ್ತಿದ್ದೇವೆ. ಈಗ ಕಾರ್ಯಕ್ರಮದ ಕೊನೆಯದಾಗಿ ಸಭಾಧ್ಯಕ್ಷರಾದ ಸುನೀತಾರವರು 2 ಹಿತನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ತೇನೆ. ವೇದಿಕೆಯಲ್ಲಿರುವ ಎಲ್ಲರಿಗೂ ವಂದಿಸುತ್ತಾ, ಆಗಮಿಸಿದ ಪೋಷಕರಿಗೂ ಹಾಗೂ ನಮ್ಮ ಪುಟಾಣಿ ಮಕ್ಕಳಿಗೂ ಅಂಗನವಾಡಿ ಕಾರ್ಯಕರ್ತರಿಗೂ ನಮ್ಮೆಲ್ಲರಿಗೂ ವಂದಿಸುತ್ತಾ, ನಮ್ಮ STMC ಸದಸ್ಯರಿಗೂ ವಂದಿಸುತ್ತಾ, ನಾವು ಹೋದ ಸಲ ಹೀಗೆ ಪ್ರತಿಭಾ ಪುರಸ್ಕಾರವನ್ನು ಸಣ್ಣ ಮಟ್ಟಿನಲ್ಲಿ ಮಾಡಿದ್ದೇವೆ. ಈ ಸಲ ಸಹ ಹಾಗೆಯೇ ಮಾಡ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ದೊಡ್ಡ ಮಟ್ಟಿನಲ್ಲಿ ಮಾಡುವಂಥ ನಮಗೆ ಒಂದು ಹಾಲಿನ ವ್ಯವಸ್ಥೆಯನ್ನು ವಾರ್ಡ್ ಸದಸ್ಯರಾದ ದಿವ್ಯರಿವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ನಾವೆಲ್ಲರೂ ಕೂಡಿ ಇನ್ನು ಮುಂದಕ್ಕೂ ಇದೇ ರೀತಿಯಲ್ಲಿ ಚಂದ ಎಲ್ಲರ ಸಹಕಾರ ಇರಲಿ ಅಂತ ಕೇಳಿಕೊಳ್ಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಸಭಾಧ್ಯಕ್ಷರಿಗೆ ಧನ್ಯವಾದಗಳು. ಒಂದು ಕಾರ್ಯಕ್ರಮ ನಡೆಯಬೇಕಾದರೆ ಸಮುದಾಯದ ಸಹಭಾಗಿತ್ವ ಇರಬೇಕಾದದ್ದು ಅತ್ಯಗತ್ಯ. ಹಾಗೆಯೇ ಸಹಾಯ ಮಾಡಿದವರು ನೆನಪಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ. ದಾನಿಗಳನ್ನು ನೆನಪಿಸಿಕೊಳ್ಳಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಕಸ್ತೂರಿ ಇವರು. ದಾನಿಗಳ ಹೆಸರನ್ನು ಮಾತ್ರ ಓದಿ ಹೇಳ್ತೇನೆ. ವಸ್ತುಗಳ ರೂಪದಲ್ಲಿ ಸಹಾಯ ಮಾಡಿದವರು ಶಿವಾನಂದ ಗಾಂಧಿನಗರ, ಹಾಗೆ STMC ಸದಸ್ಯೆ ಮಲ್ಲಿಕಾ, ಹಾಗೆ ವಿಕಾಸ್ ಭಟ್, ಆಮೇಲೆ ಹಾಸ್ಕೋ ಟ್ರೇಡರ್ಸ್ನವರು, ಆಮೇಲೆ STMC ಅಧ್ಯಕ್ಷೆ ಸುನೀತಾ ಇವರು, ಅದೇ ರೀತಿ ಮೇಕಪ್ ವ್ಯವಸ್ಥೆಯನ್ನು ಶ್ರೀಯುತ ವೆಂಕಟೇಶ್ ಇವರು ಮಾಡಿದ್ದಾರೆ. ಹಾಗೆ ಕುರ್ಚಿ ಮತ್ತು ಮೈಕ್ ವ್ಯವಸ್ಥೆಯನ್ನು STMC ಸದಸ್ಯರಾದ ಉಮೇಶ್ ಇವರು ಮಾಡಿರುತ್ತಾರೆ. ಹಾಗೆ ಹೊರಗಡೆ ಸ್ಕ್ರೀನ್ ವ್ಯವಸ್ಥೆ STMC ಉಪಾಧ್ಯಕ್ಷರು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ ಶ್ರೀಯುತ ಯಶೋಧರ್ ವಿ ಬಂಗೇರ ಇವರು ವಹಿಸಿಕೊಂಡು ತುಂಬ ಚಂದದಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ 7ನೇ ತರಗತಿಯ ಶಿವಮಣಿ, 3ನೇ ತರಗತಿಯ ಮೇಘನ, 6ನೇ ತರಗತಿಯ ಚಿಂತನ್ ನಾಯ್ಕ್, 3ನೇ ತರಗತಿಯ ಸಾನ್ವಿಕಾ, 6ನೇ ತರಗತಿಯ ಅಂಕಿತಾ, 4ನೇ ತರಗತಿ ಅಖಿಲ, ಆಮೇಲೆ 6ನೇ ತರಗತಿಯ ಶ್ರೀಶಾಂತ್ನ ಮನೆಯ ಗಿರಿಜಾ ಇವರು, ಆಮೇಲೆ ಸಂಪ್ರೀತ್ ಮತ್ತು ಜಿಯಾ, ಹಾಗೆ 6ನೇ ತರಗತಿ ಸಾಗರ್, ಸಂದೀಪ್ 6ನೇ ತರಗತಿ, ನಿಕ್ಷಿತ್ 5ನೇ, ಪ್ರಶಾಂತ್ 4ನೇ, ಪ್ರಜ್ವಲ್ 7ನೇ, ನಿಹಾರಿಕಾ 5ನೇ, ಆಮೇಲೆ ವಿದ್ಯುತ್ 1ನೇ ಕ್ಲಾಸು, ಸೃಜನ್ 1ನೇ ಕ್ಲಾಸು, ಸಂದೀಪ್ ಮತ್ತು ವಿನುತಾ ಕಡದಬೆಟ್ಟು, ಆಮೇಲೆ ಅನ್ವಿತಾ, ಆಮೇಲೆ ಜಯಶ್ರೀ ಅಮರನಾಥ ಶೆಟ್ಟಿ ಇವರು, ಆಮೇಲೆ ಅಗರಿ ಅವರು ಕೊಟ್ಟಿದ್ದಾರೆ. ಆಮೇಲೆ ಕುಶಾಲ ಇವರು, ಆಮೇಲೆ ಧನ್ವಿತ್ ಇವರ ಮನೆಯಿಂದ, ದೀಪಿಕಾ 5ನೇ ಕ್ಲಾಸು, ಶ್ರವಣ್ 5ನೇ ಕ್ಲಾಸು, ಧನುಷ್ನವರ ಮನೆಯಿಂದ, ನಿಕ್ಷಿತಾ 7ನೇ ಕ್ಲಾಸು, ಫಾತಿಮಾ ರಿಬ್ಬಾ 5ನೇ ಕ್ಲಾಸು, ನಮ್ಮ ಶಾಲೆಯ ಹಿಂದುಗಡೆ ಮನೆಯ ಶ್ರೀಯುತ ಹಮ್ಜಾ ಇವರು, ಆಮೇಲೆ ನಮ್ಮ ಹಳೆ ವಿದ್ಯಾರ್ಥಿನಿ ಕೀರ್ತನ ಇವಳು, ಆಮೇಲೆ ನಮ್ಮ ಅಂಗನವಾಡಿಯ ಟೀಚರ್ ಮನೆಯಿಂದ, ಹಾಗೆ ಶಬರೀಶ 2ನೇ, ಸುದರ್ಶನ್ 7ನೇ, ಆಮೇಲೆ ಅಜರುದ್ದೀನ್ ಕಡದಬೆಟ್ಟು,
ಅರುಣ್ ಕುಮಾರ್ ಜೈನ್ ಇವರ ಮನೆಯಿಂದ, ಹಾಗೆ ಲಕ್ಷ್ಮಿ ಇಂಜಿನಿಯರಿಂಗ್ನ ರವಿ, ಬಾಲಕೃಷ್ಣ ಪೈಂಟರ್, ಹಾಗೆ ಸುಧಾಕರ್, ಆಮೇಲೆ ಆಸ್ಕೋ ಟ್ರೇಡರ್ಸ್ನ ಅಬ್ದುಲ್ ರಹಿಮಾನ್, ಹನೀಫ್ ಕಡದಬೆಟ್ಟು, ಹಾಗೆ ಭುವನ್ ಮನೆಯಿಂದ ವಿದ್ಯಾ ಇವರು, ಹಾಗೆ ನಮ್ಮ ವಾರ್ಡ್ ಸದಸ್ಯರಾದ ದಿವ್ಯಾ ಜಗದೀಶ್ ಇವರು ನಮಗೆ ಧನ ಸಹಾಯದ ರೂಪದಲ್ಲಿ ತುಂಬ ಸಹಕಾರವನ್ನು ನೀಡಿದ್ದಾರೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಮುಗ್ಧ ಮನಸ್ಸುಗಳನ್ನು ಹರಸಲು ಬಂದವರು ನೀವು. ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆ ಕಂಡವರು ನಾವು. ಕರೆಗೆ ನೀಡಿದ ಮನ್ನಣೆಗೆ ಧನ್ಯವಾದಗಳ ಅರ್ಪಣೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ STMC ಉಪಾಧ್ಯಕ್ಷರಾದ ಯಶೋಧರ್ ವಿ ಬಂಗೇರರವರು. ಆತ್ಮೀಯರೇ, ಇದೊಂದು ನಮ್ಮ ಶಾಲೆಗೆ ಒಂದು ಸಂಭ್ರಮದ ದಿನ. ಈ ದಿನಕ್ಕಾಗಿ ನಮ್ಮ ಟೀಚರ್ಸ್ ಜೊತೆಗೆ ಪೋಷಕರು, ಸ್ಟೂಡೆಂಟ್ಸ್ ಎಲ್ಲ ಕೆಲವು ತಿಂಗಳಿಂದ ಕಳೆದ ಒಂದು ತಿಂಗಳಿನಿಂದ ದುಡಿತಾ ಇದ್ದಾರೆ. ಈ ಸಮಾರಂಭವನ್ನು ಉದ್ಘಾಟಿಸಿ ನಮಗೆ ಸೂಕ್ತ ಮಾರ್ಗದರ್ಶನ ನೀಡಿದಂಥ ನಮ್ಮ CRP ಅವರಾದಂಥ ನಾಗರತ್ನ ಶೀರೂರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಪುರಸಭಾ ಸದಸ್ಯರು, ಇಲ್ಲಿಯ ವಾರ್ಡ್ ಸದಸ್ಯರಾದಂಥ ದಿವ್ಯ ಜಗದೀಶ್ ಕೂಡ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬಂದು ನಮಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ SDMCಯ ಅಧ್ಯಕ್ಷರಾದಂಥ ಸುನೀತಾ ಶೆಟ್ಟಿ ಇವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರತಿಯೊಂದು ನಾವು ಯಾವುದೇ ಯೋಜನೆಯನ್ನು ಹಾಕಿಕೊಂಡರೂ SDMC ಅವರು ಅದಕ್ಕೆ ಪೂರ್ಣ ಪ್ರಮಾಣದ ಬೆಂಬಲವನ್ನು ನೀಡುತ್ತಿರುವ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವಂಥ ಕಸ್ತೂರಿ ಟೀಚರ್ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಪ್ರತಿಯೊಂದು ನಮ್ಮ ಅಭಿವೃದ್ಧಿ ಕೆಲಸಗಳಿರ್ಬೋದು, ಯಾವುದೇ ಒಂದು ಕೆಲಸ ಇರ್ಬೋದು, ಅದರಲ್ಲಿ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಧನ್ಯವಾದ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೆಯುವುದು ಮುಖ್ಯವಲ್ಲ, ಕರೆದ ಮೇಲೆ ಅವರನ್ನೊಂದು ಸರಿಯಾಗಿ ಸತ್ಕರಿಸುವುದು ನಮ್ಮ
ವಿದ್ಯಾರ್ಥಿಗಳೆಲ್ಲ ಒಳಗೆ ಬಂದು ಕುತ್ಕೊಳ್ಬೇಕಾಗಿ ವಿನಂತಿ. ಕಲಿಕೆಗೆ ಮನ್ನಣೆ, ಪ್ರತಿಭೆಗೆ ಪ್ರೇರಣೆ ಎಂಬ ನಮ್ಮ ಶಾಲಾ ಧ್ಯೇಯ ವಾಕ್ಯದಂತೆ ಇಂದು ನಾವೆಲ್ಲ ನಮ್ಮ ಮಕ್ಕಳ ಪ್ರತಿಭೆಯನ್ನು ಕಾಣಲು ತುದಿಗಾಲಿನಲ್ಲಿ ನಿಂತು ಉತ್ಸುಕರಾಗಿದ್ದೇವೆ. ಹಾರುವ ಹಕ್ಕಿಗೆ ಆಕಾಶ ಎಷ್ಟು ಮುಖ್ಯವೋ ಕುಣಿಯುವ ಮಕ್ಕಳಿಗೆ ವೇದಿಕೆ ಅಷ್ಟೇ ಮುಖ್ಯ. ನಮ್ಮ ಈ ಸಮ್ಮಿಲನ 2023 ಕಾರ್ಯಕ್ರಮವು ಆ ಕುಣಿಯುವ ಕಾಲುಗಳಿಗೆ ಒಂದು ವೇದಿಕೆ. ನಮ್ಮ ನಿಮ್ಮೆಲ್ಲರ ಚಪ್ಪಾಳೆಯ ಬಹುಮಾನದೊಂದಿಗೆ ಎಲ್ಲ ಮಕ್ಕಳನ್ನು ಸ್ವಾಗತಿಸೋಣ. ಎಲ್ಲ ಕಾರ್ಯಕ್ರಮವು ಸುಸೂತ್ರವಾಗಿ ನಡೆಯಬೇಕಾದರೆ ದೇವರ ಆಶೀರ್ವಾದ ಬಹುಮುಖ್ಯ. ಹಾಗಾಗಿ ನಮ್ಮ ಪೂಜಾ ನೃತ್ಯದ ಮೂಲಕ ದೇವರನ್ನು ಸ್ತುತಿಸುತ್ತಿದ್ದಾರೆ ನಮ್ಮ ಶಾಲಾ ಪುಟಾಣಿಗಳು. ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದ ಮೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ
ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ನೃತ್ಯವನ್ನು ಮಾಡಿದಂತಹ ಪುಟಾಣಿಗಳಿಗೆ ಧನ್ಯವಾದಗಳು. ಅತಿಥಿ ದೇವೋಭವ ಎಂಬ ಬಂದ ಎಲ್ಲ ಪೋಷಕರನ್ನು ಮಕ್ಕಳನ್ನು ಸ್ವಾಗತಿಸಲಿದ್ದಾರೆ ನಮ್ಮ ನಲಿಕಲಿ ಪುಟಾಣಿಗಳು. ತಮ್ಮ ನೃತ್ಯದ ಮೂಲಕ ಎಲ್ಲರನ್ನು ಸ್ವಾಗತಿಸಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮಕ್ಕಳು ಹೇಗೆ ಕುಣಿದರೂ ಚಂದವೇ. ಇದೀಗ ನಮ್ಮ ಶಾಲೆಯ ಅಂಗನವಾಡಿ ಪುಟಾಣಿಗಳಿಂದ ಒಂದು ನೃತ್ಯ.
ಇರುವೆ ಯಾಕೆ ಅಷ್ಟೊಂದ್ ಸಣ್ಣ, ಆನೆ ಯಾಕೆ ಎತ್ತ? ದೇವರ ಮಹಿಮೆ ಏನು ಅಂತ ನಂಗೂ ನಿಂಗೂ ಗೊತ್ತಾ? ಇರುವೆ ಯಾಕೆ ಅಷ್ಟೊಂದ್ ಸಣ್ಣ, ಆನೆ ಯಾಕೆ ಎತ್ತ? ದೇವರ ಮಹಿಮೆ ಏನು ಅಂತ ನಂಗೂ ನಿಂಗೂ ಗೊತ್ತಾ? ಚಂದ್ರ ಸೂರ್ಯ ಪಳಪಳ ಚಿಕ್ಕಿ ಕೆಳಗೆ ಯಾಕೆ ಬೀಳಲ್ಲ? ಚಂದ್ರ ಸೂರ್ಯ ಪಳಪಳ ಚಿಕ್ಕಿ ಕೆಳಗೆ ಯಾಕೆ ಬೀಳಲ್ಲ? ಸೃಷ್ಟಿಯ ಗುಟ್ಟು ಏನು ಎಂತೋ ನಂಗೂ ನಿಂಗೂ ತಿಳಿಯೋಲ್ಲ. ಸೃಷ್ಟಿಯ ಗುಟ್ಟು ಏನು ಎಂತೋ ನಂಗೂ ನಿಂಗೂ ತಿಳಿಯೋಲ್ಲ. ಇರುವೆ ಯಾಕೆ ಅಷ್ಟೊಂದ್ ಸಣ್ಣ, ಆನೆ ಯಾಕೆ ಎತ್ತ? ದೇವರ ಮಹಿಮೆ ಏನು ಅಂತ ನಂಗೂ ನಿಂಗೂ ಗೊತ್ತಾ? ಬೀಜದ ಒಳಗೆ ಭಾರಿ ಮರನೆ ಅಡಕೊಂಡಿರತ್ತೆ ಹಾಗಮ್ಮ? ಬೀಜದ ಒಳಗೆ ಭಾರಿ ಮರನೆ ಅಡಕೊಂಡಿರತ್ತೆ ಹಾಗಮ್ಮ? ಮರಕ್ಕೆ ಗೊತ್ತು ಬೀಜ ಗೊತ್ತು ನಂಗೇನ್ ಗೊತ್ತು ಹೋಗಣ್ಣ. ಮರಕ್ಕೆ ಗೊತ್ತು ಬೀಜ ಗೊತ್ತು ನಂಗೇನ್ ಗೊತ್ತು ಹೋಗಣ್ಣ. ಇರುವೆ ಯಾಕೆ ಅಷ್ಟೊಂದ್ ಸಣ್ಣ, ಆನೆ ಯಾಕೆ ಎತ್ತ? ದೇವರ ಮಹಿಮೆ ಏನು ಅಂತ ನಂಗೂ ನಿಂಗೂ ಗೊತ್ತಾ? ಎಲ್ಲ ನೀರು ಸಮುದ್ರ ಬಿಟ್ರು ಊರಿಗೆ ಯಾಕದು ನುಗ್ಗಲ್ಲ? ಎಲ್ಲ ನೀರು ಸಮುದ್ರ ಬಿಟ್ರು ಊರಿಗೆ ಯಾಕದು ನುಗ್ಗಲ್ಲ? ಮಕ್ಕಳು ಸುಮ್ನೆ ಆಡ್ಕೋಬೇಕು, ತಲೆ ಚಿಟ್ಟಿಡಿಸೋದ್ ಸರಿಯಲ್ಲ. ಮಕ್ಕಳು ಸುಮ್ನೆ ಆಡ್ಕೋಬೇಕು, ತಲೆ ಚಿಟ್ಟಿಡಿಸೋದ್ ಸರಿಯಲ್ಲ. ಇರುವೆ ಯಾಕೆ ಅಷ್ಟೊಂದ್ ಸಣ್ಣ, ಆನೆ ಯಾಕೆ ಎತ್ತ? ದೇವರ ಮಹಿಮೆ ಏನು ಅಂತ ನಂಗೂ ನಿಂಗೂ ಗೊತ್ತಾ? ಏನೋ ಕೇಳಿದ್ರೇನೋ ಹೇಳ್ತಿ ದೊಡ್ಡೋರೆಲ್ಲ ಹೀಗೇನೆ. ಏನೋ ಕೇಳಿದ್ರೇನೋ ಹೇಳ್ತಿ ದೊಡ್ಡೋರೆಲ್ಲ ಹೀಗೇನೆ. ಬೇಗ ಬೇಗನೆ ದೊಡ್ಡೋನಾಗಿ ತಿಳ್ಕೊತೀನಿ ನಾನೇನೆ. 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 ತಿಳ್ಕೊತೀನಿ ನಾನೇನೆ. ಮುದ್ದು ಮುದ್ದಾಗಿ ಡ್ಯಾನ್ಸ್ ಮಾಡಿ ನಮ್ಮನ್ನೆಲ್ಲ ರಂಜಿಸಿದ ಅಂಗನವಾಡಿ ಪುಟಾಣಿಗಳಿಗೆ ಧನ್ಯವಾದಗಳು. ಭುವನೇಶ್ವರಿಗೆ ಜೈ, ಕನ್ನಡಮ್ಮನಿಗೆ ಜೈ ಎಂದು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು.
ಕ್ಷಮಿಸಿ, ಮಕ್ಕಳೊಂದಿಗೆ ಪೋಷಕರಿಗೂ ಒಂದು ಅವಕಾಶ. ಇದೀಗ ಒಂದು ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಶಾಲಾ ಪೋಷಕರಾದ ಅಕ್ಷತಾ ಇವರು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಗೆಜ್ಜೆ ಕಾಲ್ಗಳ ದನಿಯ ತೋರುತ್ತಾ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕು, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನಕ ಮಾನವ ಸಿದ್ಧಿಯ ತೋರ್, ದಿನಕರ ಕೋಟೆ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲ್ಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸತ್ಯ, ಸಾಧುವ ತೋರುವ ಸಜ್ಜನರ ಚಿತ್ತದಿ ಹೊದುವ ಪುತ್ತದ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ತೊಟ್ಟು ಕಂಕಣ ಕೈಯಲ್ಲಿ ತಿರುತ ಹಾಕಿದ ಪಂಚನ ಲೋಚನ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆ ಅಕ್ಕರೆ ಉಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಇದೇ ಅದು ಇದು ನಿಮ್ದ ಅವನಿಗಿಲ್ವಾ ಮುಂಡಾಸ್? ಅವ ಎಲ್ಲಿ ಶಬರೇಶಲ್ಲಿ ಅವ ಇದ್ರಲ್ಲಿಲ್ವಾ? ಇವನಿಗೆ ಸ್ವಲ್ಪ ಕಟ್ಟು ಮತ್ತೆ ಕೊಡ. ಯಾರು ಕೊಟ್ಟಿಲ್ಲ? ಅಲ್ಲ ಕೊಟ್ಟಿದ್ದಾನೆ ಅವರಿಗೆ, ಅದು ಕೊಟ್ಟಿದ್ದೇನೆ ಆಮೇಲೆ ಹಾಕಿದ. ಭುವನೇಶ್ವರಿಗೆ ಜೈ, ಕನ್ನಡಮ್ಮನಿಗೆ ಜೈ ಎಂದು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು.
ಕರ್ನಾಟಕ ವೈಭವವನ್ನು ತೋರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ನಮ್ಮ ಶಾಲೆಯ ಪೋಷಕರಾದ ಸುಮನ ಇವರಿಂದ ಒಂದು ಗೀತೆ. ಮುನಿಸುತ್ತರವೇ ಮಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮಗುದೇ ಹಿತವಾಗಿ ನಗಲು ಬಾರದೆ. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬೆಳೆಸಿ ಜುಮ್ಮೆನ್ನಲು. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬೆಳೆಸಿ ಜುಮ್ಮೆನ್ನಲು. ನವಭಾವ ತುಂಬಿ ತುಂಬಿ ಮನ ಹಾಡಲು, ನವಭಾವ ತುಂಬಿ ತುಂಬಿ ಮನ ಹಾಡಲು. ತೆರೆದಂತಿದೆ ಭಾಗ್ಯದ ಬಾಗಿಲು, ಮುನಿಸುತ್ತರವೇ ಮಗುದೇ ಹಿತವಾಗಿ ನಗಲು ಬಾರದೆ. ಎಷ್ಟೊಂದು ಕಾಲದಿಂದ ಅಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಎಷ್ಟೊಂದು ಕಾಲದಿಂದ ಅಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಜೀವನದ ನೂರು ಕನಸು ನನಸಾಗಿದೆ, ಜೀವನದ ನೂರು ಕನಸು ನನಸಾಗಿದೆ. ಮುನಿಸೇತಕ್ಕೆ ಈ ಬಗೆ ಮೂಡಿದೆ, ಮುನಿಸುತ್ತರವೇ ಮಗುದೇ ಹಿತವಾಗಿ ನಗಲು ಬಾರದೆ. ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ
ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ ವಾಗರ್ಧದಂತೆ ನಮ್ಮ ಈ ಮೈಮನ ವಾಗರ್ಧದಂತೆ ನಮ್ಮ ಈ ಮೈಮನ ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಹಿತವಾಗಿ ನಗಲು ಬಾರದೆ. ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ನಾನು ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಥ್ಯಾಂಕ್ ಯು. ತಮ್ಮ ಹಾಡನ್ನು ಪ್ರಸ್ತುತಪಡಿಸಿದ ಸುಮನಾ ಇವರಿಗೂ ಧನ್ಯವಾದಗಳು. ನಮ್ಮ ತುಳುನಾಡು ಅದೆಷ್ಟೋ ಜಾತಿ ಧರ್ಮ ಸಂಸ್ಕೃತಿಯನ್ನು ತನ್ನ ಮಡಿಲಲ್ಲಿ ಹಾಕಿಕೊಂಡು ಎಲ್ಲರನ್ನು ಸಮಾನವಾಗಿ ಕಾಣುವ ಅದು ನಮ್ಮ ಹೆಮ್ಮೆಯ ನಾಡು. ಅದರ ವೈಭವವನ್ನು ತೋರಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು.
ಬದುಕುಲ ಸಾಲು ಈ ನಮ್ಮ ತುಳುನಾಡು ಪರಶುರಾಮ ಸೃಷ್ಟಿದ ಮೂಡು ನಮ್ಮ ತುಳುವ ಭಾಷೆ ನಮ್ಮ ತುಳುವ ಸಂಸ್ಕೃತಿ ನಮ್ಮ ತುಳುವ ಜನಕುಲು ಈ ನಮ್ಮ ತುಳುನಾಡು ಸರಹದ ಪೀಲಿ ನಲಿಕೆ ತೂವರೆ ಬಾರಿ ಶೋಕೆ ಐಕು ನವ ಸೇತು ಕೊರಡು ಉಲ್ಲ ವೇದಿಕೆ ತುಲೆ ತುಲೆ ಸರಹದ ಪೀಲಿ ನಲಿಕೆ ತೂವರೆ ಬಾರಿ ಶೋಕೆ ಐಕು ನವ ಸೇತು ಕೊರಡು ಉಲ್ಲ ವೇದಿಕೆ ತುಲೆ ತುಲೆ ತುಳುನಾಡು 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 ಜನಜನೆ ತುಳುನಾಡು ತುಳುನಾಡು ಇದು ನಮ್ಮ ತುಳುನಾಡು ನಾಗಾದೇವೆ ನಡೆಯುವುದು ನೆಲೆಯಾಯಿ ನಮ್ಮ ನಾಡು ತುಳುವೆ ರಾವಣನ ಉಳುವೆ ಈ ತುಳುನಾಡು ತುಲೆ ತುಲೆ ಚೆನ್ನಾಗಿರು ನೆಲೆಯಾಯಿ ನಮ್ಮ ಊರು ಸತ್ಯ ಧರ್ಮ ನಿರ್ದಿನ ಈ ತುಳುನಾಡು ತುಲೆ ತುಲೆ ಈ ನಮ್ಮ ತುಳುನಾಡು ಪರಶುರಾಮ ಸೃಷ್ಟಿದ ಊರು ತುಳುವಾಯಿ ಕಲಿನು ಪೂರ ನಮ ಒಲಿಕೊಡು ತುಲೆ ತುಲೆ ಈ ನಮ್ಮ ತುಳುನಾಡು ಪರಶುರಾಮ ಸೃಷ್ಟಿದ ಊರು ತುಳುವಾಯಿ ಕಲಿನು ಪೂರ ನಮ ಒಲಿಕೊಡು ತುಳುನಾಡು. ತುಳುನಾಡ ವೈಭವವನ್ನು ತೋರಿಸಿದಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ನಮ್ಮ ನಲಿಕಲಿ ಪುಟಾಣಿಗಳಿಂದ ಒಂದು ಅಭಿನಯ ಗೀತೆ. ಅಂಬಕ ಆ ಜಂಬಕ ಆ ಅಂಬಕ ಜಂಬಕ ದಿಂಬಕದಿಂದ ಬರ್ತಾಳೆ ರತ್ತನ್ನ ತಿರ್ಗಿಸ್ತಾಳೆ ಮೈಯನ್ನ ತಿರ್ಗಿಸ್ತಾಳೆ ಮೈಯನ್ನ ಕೈಗೆ ಕೈಬಾಳೆ ಹಾಕ್ಯಾಳೆ ರತ್ತನ್ನ ತಿರ್ಗಿಸ್ತಾಳೆ ಕೈಯನ್ನ ತಿರ್ಗಿಸ್ತಾಳೆ ಕೈಯನ್ನ ಅಂಬಕ ಆ ಜಂಬಕ ಆ ಅಂಬಕ ಜಂಬಕ ದಿಂಬಕದಿಂದ ಬರ್ತಾಳೆ ರತ್ತನ್ನ ತಿರ್ಗಿಸ್ತಾಳೆ ಮೈಯನ್ನ ತಿರ್ಗಿಸ್ತಾಳೆ ಮೈಯನ್ನ ಕಾಲಿಗೆ ಕಾಲ್ಗೆಜ್ಜೆ ಹಾಕ್ಯಾಳೆ ರತ್ತನ್ನ ತಿರ್ಗಿಸ್ತಾಳೆ ಕಾಲನ್ನ ತಿರ್ಗಿಸ್ತಾಳೆ ಕಾಲನ್ನ ಅಂಬಕ ಆ ಜಂಬಕ ಆ ಅಂಬಕ ಜಂಬಕ ದಿಂಬಕದಿಂದ ಬರ್ತಾಳೆ ರತ್ತನ್ನ ತಿರ್ಗಿಸ್ತಾಳೆ ಮೈಯನ್ನ ತಿರ್ಗಿಸ್ತಾಳೆ ಮೈಯನ್ನ ಸೊಂಟಕ್ಕೆ ಸೊಂಟ ಪಟ್ಟಿ ಹಾಕ್ಯಾಳೆ ರತ್ತನ್ನ ತಿರ್ಗಿಸ್ತಾಳೆ ಸೊಂಟನ್ನ ತಿರ್ಗಿಸ್ತಾಳೆ ಸೊಂಟನ್ನ ಅಂಬಕ ಆ ಜಂಬಕ ಆ ಅಂಬಕ ಜಂಬಕ ದಿಂಬಕದಿಂದ ಬರ್ತಾಳೆ ರತ್ತನ್ನ ತಿರ್ಗಿಸ್ತಾಳೆ ಮೈಯನ್ನ ತಿರ್ಗಿಸ್ತಾಳೆ ಮೈಯನ್ನ ಕತ್ತಿಗೆ ಮುತ್ತಿ ಸಾರ ಹಾಕ್ಯಾಳೆ ರತ್ತನ್ನ ತಿರ್ಗಿಸ್ತಾಳೆ ಕತ್ತನ್ನ ತಿರ್ಗಿಸ್ತಾಳೆ ಕತ್ತನ್ನ ಅಂಬಕ ಆ ಜಂಬಕ ಆ ಅಂಬಕ ಜಂಬಕ ದಿಂಬಕದಿಂದ ಬರ್ತಾಳೆ ರತ್ತನ್ನ ತಿರ್ಗಿಸ್ತಾಳೆ ಮೈಯನ್ನ ತಿರ್ಗಿಸ್ತಾಳೆ ಮೈಯನ್ನ
ಸೋಮಪ್ಪ ಅಲ್ವಾ? ಸೋಮಪ್ಪ ಕೋಳಿ ಸಾಕಿದ, ಬಂಗಾರದ ಮೊಟ್ಟೆ ನೋಡಿದ, ಕೋಳಿ ಕೊಯ್ದ, ಮೊಟ್ಟೆ ಇಲ್ಲ ಎಂದು ಗೋಳಾಡಿದ. ಮಂಡೆ ಮೇಲೆ ಅಂಡೆ ಕೊಂಡೀರಿಗೊತ್ತಾಳೆ, ಹೊತ್ತ ಬತ್ತ ದಾರಿಯಲ್ಲಿ ಗಣನ್ ಬೈತಾಳೆ, ಅವಳು ಗಣನ್ ಬೈತಾಳೆ. ಬೇಳೆ ಸಾರು ಮಾಡು ಅಂದ್ರೆ ಹಿಂದೆ ಹೋಗ್ತಾಳೆ, ಕೋಳಿ ಸಾರು ಮಾಡು ಅಂದ್ರೆ ಜಿಗಿದು ಬರ್ತಾಳೆ, ಅವಳು ಜಿಗಿದು ಬರ್ತಾಳೆ. ಆ ದಂಡೆ ಮೇಲೆ ಅಂಡೆ ಕೊಂಡೀರಿಗೊತ್ತಾಳೆ, ಹೊತ್ತ ಬತ್ತ ದಾರಿಯಲ್ಲಿ ಗಣನ್ ಬೈತಾಳೆ, ಅವಳು ಗಣನ್ ಬೈತಾಳೆ. ರೇಷ್ಮೆ ಸೀರೆ ಹುಡ್ಕೋ ಅಂದ್ರೆ ಹಿಂದೆ ಹೋಗ್ತಾಳೆ, ಜೀನ್ಸ್ ಪ್ಯಾಂಟ್ ಹಾಕು ಅಂದ್ರೆ ಜಿಗಿದು ಬರ್ತಾಳೆ, ಅವಳು ಜಿಗಿದು ಬರ್ತಾಳೆ. ಮಂಡೆ ಮೇಲೆ ಅಂಡೆ ಇಟ್ಕೊಂಡು ನೀರಿಗೋಗ್ತಾಳೆ, ಹೋಗ್ತಾ ಬರ್ತಾ ದಾರಿಯಲ್ಲಿ ಗಣಂಗ್ ಬೈತಾಳೆ, ಅವಳು ಗಣಂಗ್ ಬೈತಾಳೆ. ಭರತನಾಟ್ಯ ಮಾಡು ಅಂದ್ರೆ ಹಿಂದೆ ಹೋಗ್ತಾಳೆ, ಡಿಸ್ಕೋ ಡ್ಯಾನ್ಸ್ ಮಾಡು ಅಂದ್ರೆ ಜಿಗಿದು ಬರ್ತಾಳೆ, ಅವಳು ಜಿಗಿದು ಬರ್ತಾಳೆ. ಮಂಡೆ ಮೇಲೆ ಅಂಡೆ ಕೊಂಡೀರಿಗೋಗ್ತಾಳೆ, ಹೊತ್ತ ಬತ್ತ ದಾರಿಯಲ್ಲಿ ಗಣಂಗ್ ಬೈತಾಳೆ, ಅವಳು ಗಣಂಗ್ ಬೈತಾಳೆ. ಮಂಡೆ ಮೇಲೆ ಅಂಡೆ ಕೊಂಡೀರಿಗೋಗ್ತಾಳೆ, ಹೊತ್ತ ಬತ್ತ ದಾರಿಯಲ್ಲಿ ಗಣಂಗ್ ಬೈತಾಳೆ, ಅವಳು ಗಣಂಗ್ ಬೈತಾಳೆ. ಧನ್ಯವಾದಗಳು. ಅಭಿನಯ ಗೀತೆಯನ್ನು ಮಾಡಿ ತೋರಿಸಿದಂತಹ ನಮ್ಮ ನಲಿಕಲೆಯ ಮಕ್ಕಳಿಗೆ ಧನ್ಯವಾದಗಳು. ನನ್ನ ದೇಶ ನನ್ನ ಹೆಮ್ಮೆ ಎಂಬುದು ಎಲ್ಲ ಭಾರತೀಯನ ರಕ್ತದಲ್ಲಿ ಹರಿಯುವ ಗುಣ. ಇದೀಗ ದೇಶಭಕ್ತಿ ಸಾರುವಂತಹ ಒಂದು ನೃತ್ಯವನ್ನು ಮಾಡಿ ತೋರಿಸಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು. ನಾಲ್ಕನೇ ತರಗತಿ ಅಖಿಲ ಎಲ್ಲಿದ್ರು ಇಲ್ಲಿ ಬರಬೇಕು. पम 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 ये देश है वीर जवानों का, बेलों का, मस्तानों का, इस देश का यारो, इस देश का यारो क्या कहना, ये देश है दुनिया का गहना। पम 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 ओ मेरा जूता है जापानी, ये पतलून इंग्लिस्तानी, सर पे लाल टोपी,
पम 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 ये देश है वीर जवानों का, बेलों का, मस्तानों का, इस देश का यारो, इस देश का यारो क्या कहना, ये देश है दुनिया का गहना। पम 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 मेरा जूता है जापान, पम 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 ये देश है वीर जवानों का, बेलों का, मस्तानों का, इस देश का यारो, इस देश का यारो क्या कहना, ये देश है दुनिया का गहना। पम 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 वीर जवानों का, बेलों का, पम 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 ये देश है वीर जवानों का, बेलों का, मस्तानों का, इस देश का यारो, इस देश का यारो क्या कहना, ये देश है दुनिया का गहना। पम 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 मेरा जूता है जापानी, ये पतलून इंग्लिस्तानी, सर पे लाल टोपी रूसी, फिर भी दिल है हिंदुस्तानी। मेरा जूता है जापानी, ये पतलून इंग्लिस्तानी, सर पे लाल टोपी रूसी, फिर भी दिल है हिंदुस्तानी। आजा आजा जिंदू शामी आने के तले, आजा जरी वाले नीले आसमान के तले। जय हो जय हो वंदे मातरम वंदे मातरम वंदे मातरम वंदे मातरम सुजलाम सुफलाम मलयज शीतलाम सत्य श्यामला मातरम वंदे मातरम वंदे मातरम वंदे मातरम वंदे मातरम वंदे मातरम। हम लोगों को समझ सको तो समझो दिल भर जानी, जितना भी तुम समझोगे उतनी होगी हैरानी। फिर भी दिल है हिंदुस्तानी, फिर भी दिल है हिंदुस्तानी, फिर भी दिल है हिंदुस्तानी, फिर भी दिल है हिंदुस्तानी। झंडा ऊंचा रहे हमारा, विजय विश्व तिरंगा प्यारा, सारे जहां से अच्छा हिंदुस्तान हमारा हमारा, सारे जहां से अच्छा हम बुलबुले
ವಿವಿಧ ಹಾಡಿಗೆ ತಮ್ಮ ನೃತ್ಯ ಪ್ರದರ್ಶನ ನೀಡಲಿದ್ದಾರೆ ನಮ್ಮ ರಿಮಿಕ್ಸ್ ಡ್ಯಾನ್ಸಿನ ತಂಡ. ನಾಲ್ಕನೇ ತರಗತಿ ಆಶ್ರಯ್, ಎಲ್ಲಿದ್ರು ಇಲ್ಲಿ ಬರಬೇಕು ಬೇಗ. ಮಾನಿನಂಗರೆ ವಿರಜಪೇಟ ಡೊಂಡುಗೆಯ ಮಾನಿನಂಗರೆ ಒಳ್ಳುಳ್ಳಾರ ಮಾನಿನಂಗರೆ ಮೈಸೂರು ಪೇಟ ಡೊಂಡುಗೆಯ ಮಾನಿನಂಗರೆ ತಂಗಾಟಿ ಗುಮರನಂಗರೆ ತಂಗಾಟಿ ಮಾನಿನಂಗರೆ ಮಾನಿನಗರ ತಂಗಾಟಿ ಮತ್ತೊಮ್ಮಲ ತಂಡೆ ಮಾನಿನಗರ ತಂಗಾಟಿ ಮತ್ತೊಮ್ಮಲ ತಂಡೆ ಎಣ್ಣಾಕೊಂಡ ಮಂಜಲಕೊಂಡ ಮಾನಿನಗರಕ್ಕೆ ಎಣ್ಣಾಕೊಂಡ ಮಂಜಲಕೊಂಡ ಚುಂಗಟಿ ನಗರಕ್ಕೆ ಆ ಎಣ್ಣಾಕೊಂಡ ಮಂಜಲಕೊಂಡ ಮಾನಿನಗರಕ್ಕೆ ಎಣ್ಣಾಕೊಂಡ ಮಂಜಲಕೊಂಡ ಚುಕ್ಕಟಿ ನಗರಕ್ಕೆ ಮಾನಿನಗರ ತಂಗಾಟಿ ಗುಮರನಗರ
ಹಣಕಾಸು ಹಂಸ ನಡಿಗೆ ಹಲ್ಲಂಡೆ ವಂಶ ಬೆಳಗಿ ಸುತ್ತಳತಿ ಮೊಸರ ಗಡಿಗೆ ಸವಿನಂತಿ ಕೇಳ ಹುಡುಗಿ ಸೊಂಟ ಸುಮುಖ ಯಾಕ ಬಿಡುತ್ತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಭರ್ಜರಿಯಾಗಿ ಕುಣಿದಂತಹ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ 1ನೇ ತರಗತಿ ವಿದ್ಯಾರ್ಥಿ ವಿದ್ಯುತ್ ರವರಿಂದ ಒಂದು ಯಕ್ಷಗಾನ ಪ್ರದರ್ಶನ. Get ready to add a twist of retro with Maybelline. ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಆಕಾಶದಂಚಿನ ಸಿರಿಲೋಕದೊಡೆಯೇ ಲೋಕೇಶ ಜಿ ಹರಿ ಕೊರಳಾಗೆ ಲೋಕೇಶ ಜಿ ಹರಿ ಕೊರಳಾಗೆ ಧರಿಸಿದ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ತಂದನಾನ. ನಮ್ಮ 1ನೇ ತರಗತಿ ವಿದ್ಯಾರ್ಥಿಗೆ ಧನ್ಯವಾದಗಳು. ಈಗ ನಮ್ಮ ಪೋಷಕರಿಂದ ಒಂದು ಹಾಡು. ಸುನೀತಾರವರು, ಅಕ್ಷತರವರು, ಪೂಜಾಶ್ರೀಯವರು, ಗುಣವತಿಯವರು, ಆಶಾರವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ತೇನೆ. ಮಲ್ಲಿಕರವರು.
ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಮದ್ದೂರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣು. ಹಟ್ಟಿಯಂಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ. ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ. ನೀನಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ. ನೀನಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ. ಮದ್ದೂರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣು. ಹಟ್ಟಿಯಂಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ವಿಕಟನೆ ವಿಮಾಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ. ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ. ನಿನ್ನನ್ನೇ ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ. ನಿನ್ನನ್ನೇ ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ. ಮದ್ದೂರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣು. ಹಟ್ಟಿಯಂಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಮಕ್ಕಳೊಂದಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶನಕ್ಕೆ ನೀಡಿದಂತಹ ನಿಮಗೆ ಧನ್ಯವಾದಗಳು. ಈ ಜೀವದುಸಿರು ಸಂಗೀತ ಭಾವಗಳ ಸಂಗಮ ಸಂಗೀತ. ಪ್ರಕೃತಿಯ ಅಣು ರೇಣುವಿನಲ್ಲಿಯೂ ಸಂಗೀತವಿದೆ. ಅದನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಸಂಗೀತ ರಸಮಂಜರಿ ತಂಡ.
Abusada-mente. Abusadamente. 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 ನಿನ್ನ ಪೂಜೆಗೆ ಬಂದೆ ಮಹಾದೇಶ್ವರಾಯನ್ನ ಕರುಣದಿ ಕಾಯೋ ಮಹಾದೇಶ್ವರ ಏ ನಿನ್ನ ಪೂಜೆಗೆ ಬಂದೆ ಮಹಾದೇಶ್ವರಾಯನ್ನ ಕರುಣದಿ ಕಾಯೋ ಮಹಾದೇಶ್ವರ ಹೇ ಶಂಕರ ಪ್ರೇಮಾಂಕುರ ಆದ ನಂತರ ನೆಮ್ಮದಿ ದೂರ ಯಾಕೀತರ ಹೇಳು ಪ್ರೇಮ ಬೊದೆ ಹುನ್ನಾರ ಇದರಿಂದ ಶಾಂತಿ ಸಂಹಾರ ಒಮ್ಮೆ ಚಂದದಿ ನೋಡೋ ಮಹಾದೇಶ್ವರ ಶಂಭೋ ಕುಂದರು ನಂಬೋ ಈ ಪಂಕರ ಆಹಾ 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 ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ Twinkle, twinkle, little star, how I wonder what you are. Up above the world so high, like a diamond in the sky. Humpty Dumpty sat on a wall. Humpty Dumpty had a great fall. All the king's horses and all the king's men couldn't put Humpty together again. Kotara dabbu ko two legs dance, show two motu. కొట్టరా డబ్బు కొట్టు లెట్స్ డాన్స్ షోటు మోటు అతల వితల శూర మరువై మగధీర ఉగురుడు నెలగీర కులశేఖర నంగి తమ్ముడు నింగడా నింగిదు పుడ నుంగడా కిన్ని బిగరు జుంబడా తమ్ముడు నింగడా నింగిదు పుడ నుంగడా కిన్ని బిగరు జుంబడా పలకెడు సోడా
ತಮ್ಮ ಸಂಗೀತ ರಸಮಂಜರಿಯ ಮೂಲಕ ನಮ್ಮನ್ನೆಲ್ಲ ರಂಜಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಒಂದು ಜನಪದ ನೃತ್ಯ.
ವಿದ್ಯಾರ್ಥಿನಿಗಳಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲಾ ನಲಿಕಲಿ ಮಕ್ಕಳಿಂದ ಅಭಿನಯ ಗೀತೆ. ಇನ್ನು ಕೆಲವೇ ಕಾರ್ಯಕ್ರಮ ಬಾಕಿ ಇದೆ. ಯಾರು ಹೊರಗೆ ಹೋಗಬಾರ್ದಾಗಿ ವಿನಂತಿ. ಊಟದ ವ್ಯವಸ್ಥೆ ಇದೆ, ಅದನ್ನು ಸ್ವೀಕರಿಸಿಯೇ ಹೋಗಬೇಕು. Mummy dear, Daddy dear, I love you, I love you. See your baby dancing just for you, just for you. Mummy dear, Daddy dear, I love you, I love you. See your baby singing just for you, just for you. Black crow, what do you see? What do you see? I see a bright cow under the tree, under the tree. White cow, what do you see? What do you see? I see a children smiling at me, smiling at me. Got a letter, got a letter, got a letter just now. Thank you, postman. Thank you, postman. Thank you, postman. Bye for now. For my bangle, for my bangle, for my bangle just now. Thank you, policeman. Thank you, policeman. Thank you, policeman. Bye for now. Did my treatment, did my treatment, did my treatment just now. Thank you, doctor. Thank you, doctor. Thank you, doctor. Bye for now. Did my homework, did my homework, did my homework just now. Thank you, teacher. Thank you, teacher. Thank you, teacher. Bye for now. ಧನ್ಯವಾದಗಳು. ಅಭಿನಯ ಗೀತೆ ಮಾಡಿದಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ತಾನು ಹರೆಯುತ್ತಿಯಲ್ಲಿದ್ದರೂ ಮಕ್ಕಳು ಹಸಿದಿರಬಾರದು ಎಂದು ಕಷ್ಟಪಡುವವರು ಅಮ್ಮ. ಎಲ್ಲರ ಬದುಕಿನ ಅಣು 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 ಕೂಡ ಅಮ್ಮ ಕೊಟ್ಟ ಭಿಕ್ಷೆ ಎಂಬುದನ್ನು ಮರೆಯಬಾರದು ಎಂದು ತೋರಿಸಿಕೊಡುವ ನಾಟಕ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ. ಹೆತ್ತವಳ ಪ್ರೀತಿ. ಅಮ್ಮ ಈ ಜಗತ್ತಿನ ಪ್ರೀತಿ. ಅಮ್ಮನ ಪ್ರೀತಿಗೆ ಸರಿಸಾಟಿ ಎಂಬುದೇ ಇಲ್ಲ. ತನ್ನ ಮಗುವಿಗಾಗಿ ತನ್ನ ಇಡೀ ಜೀವನವನ್ನೇ ಮುಡಿಪಾಗಿಡುವವಳು ಅಮ್ಮ. ಆ ತಾಯಿ ಪ್ರೀತಿಯನ್ನು ಹೊಮ್ಮಿಸುವ ಕಿರುನಾಟಕದೊಂದಿಗೆ ನಾವು ನಿಮ್ಮ ಮುಂದೆ. ಇದೀಗ ಪಾತ್ರ ಪರಿಚಯ. ಹೆತ್ತವರಿಂದ ಪರಿತ್ಯಕ್ತ ಮಾತೆಯರನ್ನು ಸಲಹುವ ಆಶ್ರಮದ ಯಜಮಾನನಾಗಿ ಶ್ರೀಶಾಂತ್ 6ನೇ ತರಗತಿ. ತಾಯಿಯ ಮುಖ ನೋಡದ ಮಗನ ಪಾತ್ರದಲ್ಲಿ ಸಂದೀಪ್ 7ನೇ ತರಗತಿ. ಆಶ್ರಮದಲ್ಲಿ ಮಗನಿಗಾಗಿ ಕಾಯುತ್ತಿರುವ ಲಕ್ಷ್ಮಮ್ಮನ ಪಾತ್ರದಲ್ಲಿ ಪ್ರಣಾಮ್ ವಿ 7ನೇ ತರಗತಿ.
ಸತೀಶ ಏನು ಅಂತವನಲ್ಲ. ಆಶ್ರಮದಲ್ಲಿರೋ ಇನ್ನೋರ್ವ ಶಾರದಮ್ಮನ ಪಾತ್ರದಲ್ಲಿ ಪ್ರಜ್ವಲ್ 7ನೇ ತರಗತಿ. ಯಾರನ್ನೋ ಕಾಯ್ತಾ ಇರೋ ಹಾಗಿದೆ. ಆಶ್ರಮದಲ್ಲಿರೋ ಇನ್ನೋರ್ವ ಮಹಿಳೆ ಸರಸಕ್ಕನ ಪಾತ್ರದಲ್ಲಿ ನಿಶ್ಚಿತ 7ನೇ ತರಗತಿ. ಆ ದೇವ್ರೇ ನೀನನ್ನು ಕಾಪಾಡಬೇಕು. ತಾಯಿಯ ಪ್ರೀತಿಗೆ ಬೆಲೆ ಕೊಡದ ಮಗ ಸತೀಶನ ಪಾತ್ರದಲ್ಲಿ ಸುದರ್ಶನ್ 7ನೇ ತರಗತಿ. ಈಗ ಬಿಸಿ ಇದ್ದೀನಿ, 10 ನಿಮಿಷ ಆದ್ಮೇಲೆ ನಾನೇ ಕಾಲ್ ಮಾಡ್ತೀನಿ. ಲಕ್ಷ್ಮಮ್ಮನ ಸೊಸೆ ದೀಪನ ಪಾತ್ರದಲ್ಲಿ ಶಿವಮಣಿ 7ನೇ ತರಗತಿ. ರಾಹುಲ್ ರಾಹುಲ್ ಸತೀಶನಿಗೆ ಬುದ್ಧಿ ಕಲಿಸುವ ಮಗ ಲಕ್ಷ್ಮಮ್ಮನ ಮೊಮ್ಮಗನಾಗಿ ರಾಹುಲ್ ಪಾತ್ರದಲ್ಲಿ ಅಬ್ದುಲ್ ಹರ್ಮಜ್ 4ನೇ ತರಗತಿ. ಅಪ್ಪ, ನೀನು ನಮ್ಮ ಅಜ್ಜಿ ಮಾತಿಗೆ ಬೆಲೆ ಕೊಟ್ಟಿದ್ದೀಯಾ? ಧನ್ಯವಾದಗಳು. ಯಾರು? ಅಲ್ಲಿ ಬಂದು ಫೀಸ್ ಕಟ್ಟೋಕೆ ಟೈಮ್ ಇಲ್ಲ. ಅದಕ್ಕೆ ಅಲ್ಲ ರೀ ನಾವು ಫೋನ್ ಮಾಡಿರುವುದು. ನಿಮ್ಮ ತಾಯಿಗೆ 1 ವಾರದಿಂದ ಮೈ ಹುಷಾರಿರಲಿಲ್ಲ. ಮೊನ್ನೆ ಅವರು ತೀರಿಕೊಂಡರು. ಈ ವಿಷಯವನ್ನು ನಿಮ್ಮ ಬಳಿ ಹೇಳೋಣ ಅಂತ ಕಾಲ್ ಮಾಡಿರುವುದು. ನಿಮ್ಮ ತಾಯಿ ಟೈಲರಿಂಗ್ ಮಾಡಿ ಕೂಡಿಟ್ಟ ಹಣವನ್ನು ನಿಮಗೆ ಕೊಡಬೇಕು ಅಂತಿದ್ರು. ಅಯ್ಯೋ ದೇವ್ರೆ, ತಾಯಿ ತೀರಿ ಹೋದ್ರ ಕೊನೆಗಳಲ್ಲಿ ತಾಯಿ ಮುಖ ನೋಡೋನು ಭಾಗ್ಯ ಸಿಗಲಿಲ್ಲ. ನಾನು ಎಂತ ಪಾಪಿ. ನಾನು ಈಗಲೇ ಬಂದು ಅಲ್ಲಿ ಫೀಸ್ ಕಟ್ತೀನಿ. ನಮ್ಮ ತಾಯಿ ಟೈಲರಿಂಗ್ ಮಾಡಿ ಕೂಡಿಟ್ಟ ಹಣನ ನಿಮ್ಮ ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿಕೊಳ್ಳಿ. ಸರಿ ಆಯ್ತು. ಊಟಕ್ಕೆ ರೆಡಿ ಮಾಡೋಣ. ಏನೈತೆ ಲಕ್ಷ್ಮಮ್ಮ, ಸುಮ್ಮನೆ ಕುತ್ಕೊಂಡಿದ್ದೀಯಾ? ಯಾರನ್ನೋ ಕಾಯ್ತಾ ಇರೋ ಹಾಗಿದೆ. ಹಾಗೇನಿಲ್ಲ ಸರ್ಸಕ್ಕ, ಯಾಕೋ ಮನಸ್ಸೇ ಸರಿ ಇಲ್ಲ. ಯಾಕೆ, ಮನೆ ನೆನಪಾಗ್ತಿದ್ಯಾ? ಯಾಕೋ ಇರೋ ಒಬ್ಬ ಮಗ ನನಗೆ ತುಂಬ ನೆನಪಾಗ್ತಿದ್ದಾನೆ. ನನ್ನ ಮಗ ಸತೀಶ 1 ತಿಂಗಳಾದ್ಮೇಲೆ ಕರ್ಕೊಂಡು ಹೋಗೋಕ್ಕೆ ಬರ್ತೀನಿ ಅಂದಿದ್ದ. ಇನ್ನು ಬರಲೇ ಇಲ್ಲ. ಇರಿ, ಒಂದು ಫೋನ್ ಮಾಡಿ ನೋಡ್ತೀನಿ. ಹಲೋ ಮಗ ಸತೀಶ, ಚೆನ್ನಾಗಿದ್ದೀಯಾ? ಹಲೋ ಅಮ್ಮ, ನಾನು ತುಂಬ ಬ್ಯುಸಿ ಇದ್ದೀನಿ.
ಮತ್ತೆ ನನ್ನ ಕರ್ಕೊಂಡು ಹೋಗೋಕೆ ಬರ್ತೀನಿ ಅಂದಿದ್ದೆ. ಈಗ ಬ್ಯುಸಿ ಇದ್ದೀನಿ, 10 ನಿಮಿಷ ಆದ್ಮೇಲೆ ನಾನೇ ಕಾಲ್ ಮಾಡ್ತೀನಿ. ಅಮ್ಮ ಫೋನ್ ಇಡು. ಬೇಜಾರು ಮಾಡಬೇಡ ಲಕ್ಷ್ಮಮ್ಮ, ಈಗಿನ ಮಕ್ಕಳು ಹೀಗೇನೆ. ಚಿಕ್ಕವರಿದ್ದಾಗ ಅಮ್ಮ ಅಮ್ಮ ಅಂತ ಓಡಾಡ್ತಿರ್ತಾರೆ, ಅದೇ ರೀತಿ ದೊಡ್ಡವರಾದ್ಮೇಲೆ ಕಣ್ಣೆತ್ತಿಯೂ ನೋಡೋದಿಲ್ಲ. ಹಾ ಲಕ್ಷ್ಮಮ್ಮ, ಸೀತಮ್ಮನ ಮಗ ಬರ್ತಾನೆ ಅಂತ ತಿಳ್ಕೊಂಡ್ಬಿಟ್ಲು, ಆದ್ರೂ ಮಗ ಬರಲೇ ಇಲ್ಲ. ಸಾಕು ನಿಲ್ಲಿಸಿ. ನನ್ನ ಮಗ ಸತೀಶ ಏನು ಅಂಥವನಲ್ಲ. ಅವನಿಗೆ ತುಂಬ ಕೆಲಸ ಇದೆ ಅಂತೆ, ಅವ ತುಂಬ ಬ್ಯುಸಿ ಅಂತೆ. ನಾನು ಫೋನ್ ಮಾಡಿದಾಗ ಹೇಗಿದ್ದೀಯಮ್ಮ ಅಂತ ಕೇಳಿದ. ನೋಡ್ತಾ ಇರಿ, ನನ್ನ ಮಗ ಸತೀಶ ಬಂದೇ ಬರ್ತಾನೆ, ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇದೆಲ್ಲ ನಿನ್ನ ಭ್ರಮೆ. ಪ್ರಾರಂಭದಲ್ಲಿ ಎಲ್ಲರೂ ಹಾಗೇನೆ ಹೇಳೋದು. ಇರ್ಲಿ ಬಿಡು, ನಿನ್ನ ಕರ್ಮ. ಆ ದೇವರೇ ನಿನ್ನನ್ನು ಕಾಪಾಡಬೇಕು. ತಗೊಳ್ಳಿ, ಹಣ್ಣು ತಿನ್ನಿ. ನನ್ನ ಮಗ ಸತೀಶ್ 10 ನಿಮಿಷದಲ್ಲಿ ಫೋನ್ ಮಾಡ್ತೇನೆ ಅಂದಿದ್ದ, ಇನ್ನು ಮಾಡದೇ ಇಲ್ಲ. ಇರಿ, ನಾನೇ ಫೋನ್ ಮಾಡಿ ನೋಡ್ತೀನಿ. ಹಲೋ ಮಗ ಸತೀಶ, ಎಲ್ಲಪ್ಪ ಇದ್ದೀಯಾ? ಎಷ್ಟು ಸಲ ಹೇಳ್ಬೇಕು, ನಾ ಎಷ್ಟು ಬ್ಯುಸಿ ಇದ್ದೀನಿ ಅಂತ ಗೊತ್ತಾ ನಿಂಗೆ? ನಿಂಗು ಗೊತ್ತು ಒಂದೂ ಇಲ್ಲ. ಪದೇ ಫೋನ್ ಮಾಡಿ ನನ್ನ ತಲೆ ತಿಂತ್ಯಾ. ಸರಿ ಇಡಮ್ಮ ಫೋನು. ಒಳಗೊಳಗೆ ಹರಿಯುವವಳು ಜೀವಗಿಂಡಿ ಹಿಟ್ಟೆ ಮಾಡಿ ಒಳಗೊಳಗೆ ಕೊರೆಯುವವಳು, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು ಜೀವಗಿಂಡಿ ಹಿಟ್ಟೆ ಮಾಡಿ ಒಳಗೊಳಗೆ ಕೊರೆಯುವವಳು ಸದಾ. ಸಮಾಧಾನ ಮಾಡ್ಕೊ ಲಕ್ಷ್ಮಮ್ಮ, ನೀನು ಇಲ್ಲಿ ಬರೋಕ್ಕೆ ಕಾರಣ ಏನು? ಅಯ್ಯೋ ಸರ್ಸಕ್ಕ, ಅದನ್ನೇನಂತ ಕೇಳ್ತೀಯ? ಅದೊಂದು ದೊಡ್ಡ ಕತೆ, ಹೇಳ್ತೀನಿ ಕೇಳು.
ಅಮ್ಮ ಅಮ್ಮ ಏನಪ್ಪ? ಒಂದು ವಿಷಯ ಮಾತಾಡೋಕ್ಕಿತ್ತಮ್ಮ. ಅದೇನಂತ ಹೇಳು. ಮತ್ತೆ ಅಮ್ಮ ಮತ್ತೆ ನಿಂಗೆ ಗೊತ್ತಲ್ವಾ ಈ ಸಿಟಿ ಜೀವನ ಎಷ್ಟು ಕಷ್ಟ ಅಂತ. ಮಗನನ್ನು ಬೇರೆ ಒಳ್ಳೆ ಸ್ಕೂಲ್ಗೆ ಸೇರಿಸಿದ್ದೇನೆ. ಮಗನ ಫೀಸ್ ಮನೆ ಖರ್ಚೆಲ್ಲ ನನ್ನ ಸಂಬಳದಲ್ಲೇ ನೋಡು. ಕಷ್ಟ ಗೊತ್ತಮ್ಮ. ಅದಕ್ಕೆ ಏನ್ ಮಾಡ್ಬೇಕಂತೀಯ? ಅದಕ್ಕೆ ನಿನ್ನನ್ನು ಸ್ವಲ್ಪ ದಿವಸಕ್ಕೆ ವೃದ್ಧಾಶ್ರಮಕ್ಕೆ ಕಳಿಸ್ಬೇಕಾಗಿದೆ. ಏನು ವೃದ್ಧಾಶ್ರಮಕ್ಕ? ಬೇಡ ಮಗ, ಇಲ್ಲೇ ಮೂಲೆಯಲ್ಲಿ ಗಂಜಿನೋ ನೀರೋ ಕುಡ್ಕೊಂಡಿರ್ತೀನಿ. ದಯವಿಟ್ಟು ನನ್ನನ್ನು ವೃದ್ಧಾಶ್ರಮಕ್ಕೆ ಕಳಿಸ್ಬೇಡ. ಒಂದು ಸ್ವಲ್ಪ ದಿವಸ ಅರ್ಥ ಮಾಡ್ಕೊ. ಒಂದು ತಿಂಗಳಾದ್ಮೇಲೆ ನಾನಿನ್ನ ಕರ್ಕೊಂಡ್ಬರ್ತೀನಿ. ಸರಿ, ಬೇಗ ರೆಡಿ ಆಗು. ಕೊನೆಗೆ ಚೆನ್ನಾಗಿ ನೋಡ್ಕೊತಾರೆ. ಊಟಕ್ಕೆ ಹೋಗೋಣ ಬಾ. ದೀಪಾ ದೀಪಾ ಎಲ್ಲಿ ಹಾಳಾಗಿದ್ದೀರಿ? ಯಾರಾದ್ರೂ ಬಂದು ಸ್ವಲ್ಪ ನೀರು ಕೊಡ್ಬಾರ್ದಾ? ರಾಹುಲ್ ರಾಹುಲ್ ನಿನ್ನ ಡ್ಯಾಡಿಗೆ ಸ್ವಲ್ಪ ನೀರು ಕೊಡಬಾರದಾ? ಅಮ್ಮ, ನಾನು ಇಲ್ಲಿ ಗೇಮ್ ಆಡ್ತಾ ಇದ್ದೀನಿ, ನೀನೇ ಕೊಡಮ್ಮ. ಅಪ್ಪನಿಗೆ ನೀರು ತಗೊಳ್ಳೋಕೆ ಆಗಲ್ವಾ? ಲೋ, ಅಪ್ಪ ಅಮ್ಮ ಹೇಳಿದ ಮಾತು ಕೇಳಿಕ್ಕಾಗಲ್ವ ನಿಂಗೆ? ಇದೇನ ನೀ ಅಪ್ಪ ಅಮ್ಮನಿಗೆ ಕೊಡೋ ಬೇಳೆ? ನೀ ದೊಡ್ಡಮ್ಮಲ್ಲಿ ನಮ್ಮನ್ನು ನೋಡ್ಕೋತೀಯ ಇಲ್ವೋ? ಅಪ್ಪ, ನೀನು ಅಜ್ಜಿನನ್ನು ಚೆಂದ ನೋಡ್ಕೊಳ್ತೀಯ? ಅಜ್ಜಿ ಗಂಜಿನ ನೀರು ಇಟ್ಟು ಕುಡಿದುಕೊಂಡು ಇರ್ತೀನಂದ್ರೆ ನೀ ಕೇಳಿಲ್ಲಲ್ವಾ?
ನಂಗೆ ಈ ವಿಷಯ ತಿಳ್ಕೊಂಡಿದ್ದಿ ಅಂತ ಗೊತ್ತಿಲ್ವಾ? ಆಶ್ರಮಕ್ಕೆ ನೀ ಕಳಿಸಿಬಿಟ್ಟಲ್ಲ. ಅಯ್ಯೋ ದೇವ್ರೆ, ನನ್ನ ತಾಯಿ ಇದ್ದಿದ್ರೆ ತಿಂಡಿ ತಿಂದ್ಯಾ, ನೀರು ಕುಡ್ದ್ಯಾ ಅಂತ ಎಲ್ಲ ಕೇಳೋಳು. ಈಗ ಏನೂ ಇಲ್ಲ, ನಾನು ಪಾಪಿ. ನಿಂಗೆ ನಾನು ತುಂಬ ದೊಡ್ಡ ಮೋಸ ಮಾಡಿದೆ. ನನ್ನಂತಹ ಕೆಟ್ಟ ಮಗ ಯಾರಿಗೂ ಹುಟ್ಟಬಾರದು. ಅಮ್ಮ, ನಾನು ಈಗಲೇ ಬರ್ತೀನಿ, ನಾ ಕರ್ಕೊಂಬರ್ತೀನಿ. ನಿಮ್ಮನ್ನು ನೋಡಕ್ಕೆ ಯಾರೋ ಬಂದಿದ್ದಾರೆ. ಅಮ್ಮ ಅಮ್ಮ, ನನಗೆ ಕ್ಷಮಿಸ್ಬಿಡಮ್ಮ. ನಾನು ನಿಂಗೆ ತುಂಬಾ ದೊಡ್ಡ ತಪ್ಪು ಮಾಡಿದೆ. ನನ್ನ ತಪ್ಪನ್ನು ನಾನು ಅರಿಯದೆ ಹೋದೆ. ಕ್ಷಮಿಸಿಬಿಡಮ್ಮ. ಅಯ್ಯೋ ಮಗ್ನೆ, ಕೈಗೆ ಏನಾಯ್ತು? ಏನ್ ಮಾಡ್ಕೊಂಡೆ? ಏನಿಲ್ಲಮ್ಮ, ಬನ್ನಿ ಮೊದಲು ಮನೆಗೆ ಹೋಗೋಣ. ಸರಿ ಶಾರದಮ್ಮ, ನಾನಿನ್ ಬರ್ತೀನಿ. ಸರಿ ಲಕ್ಷ್ಮಮ್ಮ, ಅಂತೂ ನೀನು ಹೇಳಿದಂಗೆ ಕರ್ಕೊಂಡು ಹೋಗ್ಲಿಕ್ಕೆ ನಿನ್ನ ಮಗ ಬಂದೇ ಬಿಟ್ಟ. ತಾಯಿ ಬೆಲೆ ಏನಂತ ಅವನಿಗೆ ಗೊತ್ತಾಯ್ತು. ಇನ್ನಾದರೂ ನೀ ಸುಖವಾಗಿರು. ತಾಯಿ ಪ್ರೀತಿ ಎಲ್ಲಕ್ಕಿಂತ ಮಿಗಿಲು. ನಿಮ್ಮನ್ನು ಹೊತ್ತು ಹೆತ್ತು ಪೋಷಿಸುವ ತಂದೆ ತಾಯಿಯರನ್ನು ಎಂದೂ ಕಡೆಗಣಿಸಬೇಡಿ. ಧನ್ಯವಾದಗಳು. ನನ್ನ ದೇಶ